ಅಂಬುರು ಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳ ಭಕ್ತಿಯುಳು ಮಯ ಅಂಬಿಕಾ ಸುತ ವಿಘ್ನರಾಜಲ ಪಿರಿದು ಸಂಸ್ತುತಿಸಿ
ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆನಿ ಕಥಾಮೃತವ ಪರಾಕ್ರಮ ಕಂಠೀರ ಇರುವಂತ ಸ್ಥಳ ದೇವೇಂದ್ರ ಮಹಾಪ್ರಭು ಎಂದು ಕೇಳಿದೆ. ಬಂದಂತ ಕಾರ್ಯ ಧರಣಿ ಪಾಲಕ ಕೇಳು ವಿಸರ್ಜಿಸಿ ನನ್ನ ಅಂತಃಪುರವನ್ನು ಸೇರಿಕೊಳ್ಳುತ್ತೇನೆ.
ಮಿತ್ರರ ಸುಂದೋಪ ಸುಂದರು ಅಧಿಕ ಗರ್ವದಲ್ಲಿ ಅನುಚರನೆಲ್ಲರೂ ಸೋಲಿಸಿದ ಬೆರತಿ ಪಡಿಸಿದೆ ವ್ಯೋದಿಲಲಿ ನಮ್ಮೀರುವರ ಹೆಸರು ಸುಂದ. ಅಣ್ಣನೂ ಸುಂದರ, ತಮ್ಮನೂ ಸುಂದರೇ. ಆದರೆ ಪ್ರಪಂಚ ನಮ್ಮನ್ನು ಹೇಗೆ ಗುರುತಿಸುತ್ತದೆ? ಈರ್ವನನ್ನು ಸುಂದ ಎನ್ನುವ ಹಾಗೆ ಕರೆಯುವುದಲ್ಲ, ಸುಂದೋಪ ಸುಂದ ಎನ್ನುವ ಹಾಗೆ ಪ್ರಪಂಚ ನಮ್ಮನ್ನು ಗುರುತಿಸಿದೆ. ತಮ್ಮ, ಒಂದಾಗಿ ಹುಟ್ಟಿದವರು, ಒಂದಾಗಿ ಬೆಳೆದವರು, ಒಂದಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಎಲ್ಲಾದರೂ ಒಂದು ಹಣ್ಣು ಸಿಕ್ಕಿತು ಎಂದಾದರೆ ಅರ್ಧ ನಾನು ತಿನ್ನುವವ ನಿನಗರ್ಧ ಕೊಟ್ಟು
ನಾವು ಮಲಗುವುದಿದ್ದರೂ ಅಷ್ಟೇ ಯಾವತ್ತೂ ಎರಡು ಹಾಸಿಗೆಯನ್ನು ಹಾಸಿದವರಲ್ಲ. ಒಂದೇ ಹಾಸಿಗೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುವವರು, ಸರಿ. ಒಂದೇ ಬಟ್ಟಲಲ್ಲಿ ಉಣ್ಣುವವರು, ಆದರ್ಶ ಸಹೋದರರು ಎನ್ನುವ ಹಾಗೆ ಪ್ರಪಂಚ ನಮ್ಮನ್ನು ಗುರುತಿಸುತ್ತಾ ಇದೆ. ಹೌದಣ್ಣ. ಒಂದು ಶರೀರದ ಎರಡು ಕಣ್ಣುಗಳ ಹಾಗೆ ಅಲ್ಲ, ಎರಡು ಭುಜಗಳ ಹಾಗೆ, ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ನಾವು ಮೆರೆಯುತ್ತಾ ಇದ್ದೇವೆ. ಸರಿ. ಶೋಣಿತಾಪುರದ ಅರಸರಾದ ಸುಂದೋಪಸುಂದರು ಪ್ರಚಂಡ ಪರಾಕ್ರಮಿಗಳು ಎನ್ನುವ ಹಾಗೆ ಇಡೀ ಪ್ರಪಂಚವೇ ಕೊಂಡಾಡುತ್ತಾ ಇದೆ. ಸರಿ. ಚದುರಿ ಹೋಗಿದ್ದಂತಹ ಭೂಗತರಾಗಿದ್ದಂತಹ ರಕ್ಕಸರೆಲ್ಲರನ್ನು ಒಂದುಗೂಡಿಸಿ ಶೋಣಿತಾಪುರದಲ್ಲಿ ಭದ್ರವಾದ ರಕ್ಕಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಮಾತ್ರವಲ್ಲ, ದಿಗ್ವಿಜಯವನ್ನು ಕೈಗೊಂಡೆವು. ಧರಾಪಾಲಕರ ಗರ್ವವನ್ನು ಮುರಿದು ಭೂಲೋಕವನ್ನು ನಾವು ಸ್ವಾಧೀನ ಮಾಡಿಕೊಂಡೆವು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರು ಕೂಡ ತಮ್ಮ ಮನಸ್ಸಿಗೆ ಸಮಾಧಾನವಿದೆ. ಯಾಕೆ ಯಾಕೆ ನುಡಿಯ ಅಳ್ಳಲಿಂದ ಎಳುಳಿದಿಟ್ಟವರೇ ಮುಕ್ಕಣ್ಣ ಸಹಿತ ದೂರಕ್ಕೆ ಕಣ್ಣಕ್ಕೆ ತರವೈ ಮುಗಿದಗಳು ನಿನ್ನೊಳವ ಯುದ್ಧಕ್ಕೆ. ಎಷ್ಟು ಸಂತೋಷವಿದ್ದರೇನು, ಏನು ಸಂಭ್ರಮವಿದ್ದರೇನು, ಆದರೆ ಮನಸ್ಸಿನ ಮೂಲೆಯಲ್ಲಿ ಬೇಸರ ಒಂದು ಅಡಗಿದೆ. ನಮ್ಮಯ್ಯನಾದಂತಹ ನಿಕುಂಭ ಹಿಂದೆ ನಮ್ಮ ಪುರದಲ್ಲಿ ವಿಜೃಂಭಿಸುತ್ತಾ ಇರುವ ಕಾಲ ಒಂದಿತ್ತು. ಆ ಕಾಲದಲ್ಲಿ ಅವನ ಏಳಿಗೆಯನ್ನು ಕಾಣಲಾರದಂತಹ ದೇವೇಂದ್ರ ಮೋಸದಿಂದ ನಮ್ಮಯ್ಯನನ್ನು ಕೊಲ್ಲಿಸಿದ. ನಿಜ. ಆ ಹಾಗೆಯೇ ಇಂದು ಒಡಲಾಳದಲ್ಲಿ ಹೊಗೆಯಾಗಿ ಧಗ ಧಗನೆ ಉರಿಯುತ್ತಾ ಇದೆ. ಸರಿ. ಹೇಗಾದರೂ ಮಾಡಿ ದೇವೇಂದ್ರನನ್ನು ಸೋಲಿಸಿ ಆ ಸಿಂಹಾವಿಷ್ಟರವನ್ನು ವಶಪಡಿಸಿಕೊಂಡು ನಾವೇನು ಎನ್ನುವುದನ್ನು ಆತನಿಗೆ ತೋರಿಸಲೇಬೇಕು ಎನ್ನುವ ಹಠಕ್ಕೆ ನಾನು ಕಟಿಬದ್ಧನಾಗಿ ಇಂದು ನಿಂತಿದ್ದೇನೆ. ಏನು ಸರಿಯಾದಂತಹ ಪ್ರತೀಕಾರವನ್ನು ಮಾಡದೆ ಹೋದರೆ ಮಾಡಿದಂತಹ ನಮ್ಮ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಸರಿ. ದೇವೇಂದ್ರನ ನಾಶವನ್ನು ದೇವೇಂದ್ರನನ್ನು ಪದಚ್ಯುತನನ್ನಾಗಿಯೋ ಮಾಡಲೇಬೇಕು. ಈಗಲೇ ದೇವಲೋಕಕ್ಕೆ ಹೋಗುವುದಲ್ಲ. ಅಲ್ಲವೇ ಅಲ್ಲ. ಜನಬಲವಿದೆ, ಧನಬಲವಿದೆ, ಅಗಣಿತ ಸೇನಾ ಬಲವಿದೆ. ದೈವ ಬಲವನ್ನು ಆರ್ಜಿಸಿಕೊಳ್ಳಬೇಕು. ಯಾವ ರೀತಿಯಲ್ಲಿ ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ? ದಟ್ಟವಾದಂತಹ ಅರಣ್ಯವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ಅವರ ಪ್ರಸಾದವನ್ನು ನಾವಿರುವರು ಒಂದಾಗಿ ಪಡೆಯಬೇಕು. ಆ ಬಳಿಕ ದೇವಲೋಕ ಸ್ವಾಧೀನ. ಸರಿ ಸರಿ, ನನ್ನೊಂದಿಗೆ ಇದೆಯಲ್ಲ, ನಾನಿದ್ದೇನೆ. ತೆರಳೋಣ ಕಾಲಕ್ಕೆ. ಓಡಿ ರಮಣರು ಬರುವ ಸಾಧ್ಯತೆಯ ಲೆಕ್ಕಿಪಿನರಾಗಿ ವಾಳಕುಲವ ಅರಣ್ಯವನ್ನು ಸೇರಿದೆವು.
ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆವು. ಸರಿ. ಪ್ರತ್ಯಕ್ಷನಾದಂತಹ ಬ್ರಹ್ಮದೇವ ಏನು ವರಪ್ರಸಾದ ಬೇಕು ಹೇಳಿದವಲ್ಲ. ಪ್ರಪಂಚದಲ್ಲಿ ನಮಗೆ ಇರುವವರೆಗೂ ಶಾಶ್ವತವಾಗಿ ಬದುಕಿ ಉಳಿಯಬೇಕು. ಆಗ ಬ್ರಹ್ಮ ಹೇಳಿದ, ಅಜರಾಮರವನ್ನು ಕರುಣಿಸು. ಹೌದು, ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಅಮರತ್ವವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ, ಅವನಿಗೆ ಅಧಿಕಾರವಿಲ್ಲ. ಆಮೇಲೆ ಅವ ಹೇಳಿದ, ಏನು? ನೀವು ಶಾಶ್ವತವಾಗಿ ಉಳಿಯುವುದಕ್ಕಾಗಿ ಒಂದು ವರಪ್ರಸಾದ ಕೊಡ್ತೇನೆ. ನಿಮ್ಮ ಮರಣ ಎಲ್ಲಾದರೂ ಬರುವುದಿದ್ರೆ ನಿಮ್ಮಿಂದಲೇ. ಹೇಗೆ ಹೇಳಿದ? ಒಗ್ಗಟ್ಟಾಗಿದ್ದುಕೊಳ್ಳಿ. ಯಾವತ್ತೂ ಬಹಳಷ್ಟು ನೀವಿರುವರು ಸಮನ್ವಯದಿಂದ ಜೀವನವನ್ನು ಸಾಗಿಸಿ. ಆದ್ರೆ ನಿಮ್ಮೊಳಗೆ ಯಾವತ್ತು ವೈಮನಸ್ಸು ಉಂಟಾಗಿ ನೀವು ಯುದ್ಧವನ್ನು ಮಾಡಿದ್ರೋ ಅಂದು ನಿಮಗೆ ಇರುವವರೆಗೂ ಮರಣ. ಅಣ್ಣ, ನಾನು ಕೇಳುವುದು ನಿಮ್ಮಲ್ಲಿ, ಬ್ರಹ್ಮನಿಗೆ ತಲೆ ಉಂಟಾ? ತಲೆ ಉಂಟು. ತಲೆ ಇದ್ರೂ ತಲೆ ಸರಿ ಇಲ್ಲ. ತಲೆಯಲ್ಲಿ ಮೆದುಳೇ ಇಲ್ಲ. ಸಂಶಯವೇ ಇಲ್ಲ. ಇಲ್ಲ ಅಂತಾದ್ರೆ ಈ ರೀತಿ ವರವನ್ನು ಕೊಡ್ತಾ ಇದ್ದ ಹೇಳು ಅಲ್ವೇ? ಮತ್ತೆ ನಾವಿರುವರು ಯಾವತ್ತೂ ಕಾದಾಟವನ್ನು ಮಾಡುವುದಕ್ಕೆ ಸಾಧ್ಯವೇ ಉಂಟೆ? ಈ ಹೋರಾಟ ನಡೆಯುವುದು ಯಾರಲ್ಲಿ? ಯಾರಲ್ಲಿ? ಏನಾದರೂ ಸ್ವಾರ್ಥ ಇದ್ದರೆ ಮಾತ್ರ. ನಮ್ಮಲ್ಲಿ ಸ್ವಾರ್ಥ ಉಂಟೆ? ನಿನ್ನ ವಿಷಯದಲ್ಲಿ ನನಗೆ ಸ್ವಾರ್ಥವಿಲ್ಲ, ನನ್ನ ವಿಷಯದಲ್ಲಿ ನಿನಗೆ ಸ್ವಾರ್ಥ ಇಲ್ಲ ಎಂದಾದ ಮೇಲೆ ನಮ್ಮೊಳಗೆ ಕಚ್ಚಾಟ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಕಚ್ಚಾಟ ಹುಟ್ಟುವುದಿಲ್ಲ ಎಂದಾದ್ರೆ ನಮಗೆ ಇರುವವರಿಗೆ ಮರಣ ಇಲ್ಲ. ಇಲ್ಲವೇ ಇಲ್ಲ. ವರಪ್ರಸಾದವನ್ನು ಪಡೆದದ್ದಾಯಿತು. ಮುಂದಿನ ಆಲೋಚನೆ ಸ್ವರ್ಗಲೋಕ ಸ್ವಾಧೀನ ಮುಂದುವರಿ. ಹುಳು ಕಳರು ಮಾಡಿ ಶಿರವನ್ನು ಕಳೆದಂತರಿಂತಾಡಿ ಮದೋನ್ಮತ್ತರಾಗಿ ನಾಕದ ಮೇಲೆ ದಾಳಿಯನ್ನು ಮಾಡಿದಿರಿ. ಪಿತ್ರಾರ್ಜಿತ ಆಸ್ತಿ ಎಂದು ಭಾವಿಸದಿರಿ. ಶತಾಧ್ವರಗಳನ್ನು ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಪಟ್ಟ ಇದು. ನಿಮ್ಮಲ್ಲಿ ಪೌರುಷವಿದ್ದರೆ ನನ್ನಲ್ಲೂ ಇದೆ ಪುರುಷ. ಬಿಡುಕೊಳ್ಳಾದ ಬಗೆಳು ಬಡಿದಟ್ಟಿದು ಸುಮನ ಸ್ವರ ನಾ ಪಡೆದ ಪ್ರತಿವತ ಅಧಿಕಾರ. ಕಣ್ಣರ ಅಧಿಪಾನೆ ಕೇವಲ ಸ್ವರ್ಗವನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದಲೇ ನಾವಿರುವರು ಇಲ್ಲಿಗೆ ದಾಳಿ ಇಟ್ಟದ್ದಲ್ಲ. ಮತ್ತೆ ನಮ್ಮ ಅಯ್ಯನಾದಂತಹ ನಿಕುಂಬನನ್ನು ಕೊಂದ ಪಾತಕಿ ನೀನು. ಹಾಗಾಗಿ ಆ ಹಗೆಯನ್ನಿಟ್ಟುಕೊಂಡೇ ಬಂದಿದ್ದೇವೆ. ನಿನ್ನನ್ನು ಬಡಿದು ಓಡಿಸುವಾಗ ತಡೆಯುವ ಮಗ ಯಾರು? ನಾನು ನೋಡಿ
ದೇವತೆಗಳು ಯಾರಾದರೂ ಉಳಿದಿದ್ದಾರೆ? ಎಲ್ಲ ಕಾಲಿಗೆ ಬುದ್ಧಿಯನ್ನು ಹೇಳಿದ್ದಾರೆ, ಪಲಾಯನ ಮಾಡಿದ್ದಾರೆ. ಹೋಗಲಿ ಹೋಗ್ಲಿ, ಎಲ್ಲಾದರೂ ಹೋಗಿ ಬದುಕಿಕೊಳ್ಳಲಿ. ಹೋಗ್ಲಿ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬಹುದು. ತ್ರಿವಿಷ್ಟಪ ಬರಿದಾಗಿದೆ, ಏರಿಕೊಳ್ಳುತ್ತಾರೆ. ಈತ ಸಿಕ್ಕಿದ್ದೇ ತಡ, ಏರಿ ಕುಳಿತೆಯಲ್ಲ. ಈಗ ಇಲ್ಲಿ ದುಡಿದದ್ದು ಯಾರು? ದೇವೇಂದ್ರನಲ್ಲಿ ಯುದ್ಧ ಮಾಡಿದ್ದು ಯಾರು? ನಾವಿರುವರು ಒಂದಾಗಿ ಯುದ್ಧ ಮಾಡಿದ್ದೇವೆ. ಹಾಗಿದ್ರೆ ನಾನು ಓರ್ವನೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು ತರವಲ್ಲ. ನೀನು ಕುಳಿತುಕೋ. ನಾನು ಕುಳಿತುಕೊಳ್ಳಲೇಬೇಕು. ಕುಳಿತುಕೊಳ್ಳಲೇಬೇಕು. ಆ ಚಂದ ನನಗೆ ನೋಡಬೇಕು. ನನ್ನಷ್ಟು ಭಕ್ತಿ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಉಪಸುಂದ ಅಲ್ವಾ? ನಾನು ಆ ಸಿಂಹಾಸನಕ್ಕೆ ಶೋಭೆ ಬರಬೇಕು ಅಂತ ಆದ್ರೆ ಇದುವರೆಗೆ ನಾವು ಹೇಗೆ ವ್ಯವಹಾರ ಮಾಡಿದ್ದೇವೆ, ಹೇಗೆ ಅದೇ ರೀತಿ ವ್ಯವಹಾರ ಮಾಡಬೇಕು. ಒಂದು ಹಣ್ಣು ಸಿಕ್ಕಿದ್ರೆ ನಾವೇನು ಮಾಡುವುದು? ಹಂಚಿ ತಿನ್ನುವುದು. ಒಂದೇ ಸಮಪಾಲಿ ನಮ್ಮ ಊಟ ಆಗಿದ್ರೆ ನಾವು ಹೀಗೆ ಮಾಡೋಣ. ಹೇಗೆ? ಸಿಂಹಾಸನವನ್ನು ಪಾಲು ಮಾಡೋಣ. ಹೇಗೆ? ತುಂಡರಿಸುವುದಲ್ಲ. ಮತ್ತೆ ಆ ಭಾಗದಲ್ಲಿ ನೀನು, ಈ ಭಾಗದಲ್ಲಿ ನಾನು. ವಿಶೇಷ ರೀ. ಆದ್ರೆ ಕುಳಿತುಕೊಳ್ಳುವುದಕ್ಕೆ ನನಗೇನು ಸಿಗ್ಲಿಕ್ಕಿಲ್ವಾ? ಸುಂದರ ಪರಾಕ್ರಮದ ಪ್ರತೀಕಾಷ್ಠೆಯಿಂದ ಅಮರಾವತಿಯ ಸಿಂಹಾಸನಕ್ಕೆ ನಮ್ಮ ಪಾಲಾಯಿತಲ್ಲ. ಅಣ್ಣ, ನಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದ ದಿನ. ಆಚರಣೆ ಮಾಡಬೇಕು. ಹೇಗೆ ಆಚರಣೆ ಮಾಡುವುದು ಹೇಗೆ? ಸ್ವರ್ಗಲೋಕದಲ್ಲಿ ಏನಾದರೂ ಕಡಿಮೆ ಉಂಟಾ? ಇಲ್ಲವೇ ಇಲ್ಲ. ನಮಗೆ ಮೊದಲೇ ಆಸಕ್ತಿ ಇತ್ತು. ಯಾವ ವಿಷಯದಲ್ಲಿ? ಸ್ವರ್ಗಲೋಕಕ್ಕೆ ಹೋದ್ರೆ ಅದನ್ನೆಲ್ಲ ಒಂದು ಅನುಭವಿಸಬೇಕು. ಯಾವುದನ್ನೆಲ್ಲ? ಇಲ್ಲಿ ಸೋಮಪಾನವಿದೆ. ನನಗೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚು. ಅಣ್ಣ, ಲೋಕದಲ್ಲಿ ಎಲ್ಲ ಎಷ್ಟೋ ಸೋಮಪಾನ ಮಾಡಿ ಆಗಿದೆ. ಸ್ವರ್ಗಲೋಕದ್ದು ಹೇಗೆ ಉಂಟು ನೋಡಿ ಬಿಡುವ ಅಂತ. ಅಣ್ಣ, ನನಗೆ ಸೋಮಪಾನದಲ್ಲಿ ಹೆಚ್ಚು ಆಸಕ್ತಿ ಇಲ್ಲ. ಇಲ್ಲಿಗೆ ಬಂದ ಮೇಲೆ ನನಗನಿಸುವುದು ಏನವಲ್ಲ, ಏನು? ನನಗೊಂದು ಸುಖ ಬೇಕು. ಇಲ್ಲಿ ಹಲವಾರು ಇದ್ದಾರಂತಲ್ಲ ಅಪ್ಸರಸ್ತ್ರೀಯರು. ಹೌದು. ಅದರಲ್ಲಿ ಯಾರನ್ನಾದ್ರೂ ಒಬ್ಬಳ ಸುಖವನ್ನಾದ್ರೂ ಪಡೆದೇ ಹೋಗಬೇಕು ಅಂತ ಮನವಾಗಿದೆ. ಹಾಗಿದ್ರೆ ತಡ ಮಾಡುವುದಲ್ಲ, ಏನೆಲ್ಲ ಸುಖ ಸಂಪತ್ತನ್ನು ಅನುಭವಿಸಬೇಕು ಅದನ್ನೆಲ್ಲ ಅನುಭವಿಸಿ ಯೋಗ್ಯ ರಾಕ್ಷಸ ವೀರನನ್ನು ಸ್ವರ್ಗಲೋಕದಲ್ಲಿ ನಾಯಕನನ್ನಾಗಿ ನೇಮಿಸಿ ನಮ್ಮ ಮಾತೃಭೂಮಿ ಶೋಣಿತಾಪುರದತ್ತ ಕಾಲುಜರಟ್ಟುಳಿಯಲ್ಲಿ ಒರಿವುದಿಲ್ಲೇನು ಧರೆಯಂತು ಹೊರಬಳೋ ಹರನೋರ್ವ ಬಲ್ಲೆನು ಪೊರೆಯಬೇಕೆಲೆ ವಾಳಿನ ತಾಗೆ ಅವಧರಿಸು ನೀ ಕಮಲ ಸಜಾತಾ ಧಲು ಜರಟ್ಟುಳಿಯ ಒರಿವುದು ಧರೆಯಂತು ಹೊರುಗಳು ಹರಿನೋರ್ವ ಬಲ್ಲೆನು ಪೊರೆಯಬೇಕೆಲೆ ವಾಳಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಡಿನಾಥ ಆ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಎದ್ದೇಳು ಎದ್ದೇಳು ದೇವ. ನಿನ್ನ ಮುಖಾರವಿಂದವನ್ನು ನೋಡುವಾಗ ಏನೋ ವ್ಯತ್ಯಾಸ ಕಾಣ್ತಾ ಇದೆ. ಹೌದು ದೇವ. ದುಃಖಿತನಾಗಿದ್ದಿ.
ಈಗ ಸ್ವರ್ಗದಿಂದ ಹೊರಗೆ ಬಿತ್ತಾಗಿದೆ ದೇವ. ಏನು ಹೇಳ್ತಾ ಇದ್ದೀಯ? ಹೌದು ದೇವ, ಇನ್ನು ಮುಂದಕ್ಕೆ ನೀನೇ ಸ್ವರ್ಗಪೀಠವನ್ನು ನನಗೆ ಕರುಣಿಸಬೇಕು, ಅನುಗ್ರಹಿಸಬೇಕು. ಎಲುತ ಕಂಬಳಿ ತುಂಬಿ ಮರುಗುವ ಅನಿಮಿಷೇಂದ್ರಲ ಪಿಡಿದು ತಲ್ಕಿಸಿ ವನಜ ಸಂಭವನೆಂದ ಮರುಗದಿರಿನಿತು ನೀವು ಸುರಪಾಲ, ಬ್ರಹ್ಮದೇವ, ನಾನಿತ್ತಂತಹ ವರದಿಂದ ಸೊಕ್ಕಿದಂತಹ ದಾನವರು ಹೋ, 3 ಲೋಕಕ್ಕೆ ಕಂಟಕಪ್ರಾಯವಾಗಿ ಮೆರೆಯುತ್ತಾ ಇದ್ದಾರೆ ಹೌದು ದೇವ. ಎನ್ನುವಂತಹ ವಾರ್ತೆಯನ್ನು ಕೇಳುವಾಗ ನನಗೂ ನೋವಾಗುತ್ತದೆ. ಹೋ, ಹಾಗೆಂದು ಅವರನ್ನು ನೇರವಾಗಿ ವಧಿಸುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಅದರ ಕುರಿತಾಗಿ ನಾನು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಆಗಲಿ ದೇವ. ಆವರೆಗೆ ನೀವು ಮರೆಯಲ್ಲಿದ್ದುಕೊಳ್ಳಿ. ಜಯ ಜಯ, ಮುಂದಿನ ಜಯ ಜಯ, ಕಾರ್ಯವನ್ನು ಜಯ ಜಯ. ನಾನು ನೋಡಿಕೊಳ್ಳುತ್ತೇನೆ. ಹಾಗೆ ಆಗಲಿ, ಜಯ ಜಯ. ಸೃಷ್ಟಿಯೊಳಗಿಹ ಅಲ್ದವಲು ತಿಲದಷ್ಟು ತೆಗೆಯುತ್ತ ಕನ್ನೆಯೋರ್ವಳ ಸೃಷ್ಟಿಯೊಳಗಿ ಅಂದವನು ತಿಲದಷ್ಟು ತೆಗೆಯುತ್ತ ಕಲ್ಲಿಯೋರ್ವಳ ಇಷ್ಟದೇವ ಸೃಜಿಸಿದೆನು ಇಷ್ಟದೇವ ಸೃಜಿಸಿದೆನು ತಾಪರಮೇಷ್ಟಿಯೋದು ಸುಂದರನ್ನು ಮರ್ದಿಸುವುದು ಹೇಗೆ ಎನ್ನುವ ಹಾಗೆ ಯೋಚನೆಯನ್ನು ಮಾಡುತ್ತಾ ಇದ್ದವನು ನಾನು. ಪ್ರಪಂಚದಲ್ಲಿರುವ ಯಾವನೇ ಆಗಲಿ ಹೆಣ್ಣು ಹೊನ್ನು ಮಣ್ಣಿಗೆ ಮೋಹಕ್ಕೆ ಬಲಿಯಾಗದವನು ಯಾರೂ ಇಲ್ಲ. ಹಾಗೆಂದು ಈ ದಾನವರು ಈಗಾಗಲೇ ಬೇಕಾದಷ್ಟು ಸಂಪತ್ತನ್ನು ಮಾಡಿದವರಿದ್ದಾರೆ. ಹಾಗೆಯೇ 3 ಲೋಕವನ್ನು ಸ್ವಾಧೀನಪಡಿಸಿದ್ದಾರೆ. ಅಧಿಕಾರ ಎನ್ನುವುದು ಅವರ ಕೈಯಲ್ಲಿದೆ. ಹಾಗಾದರೆ ಏನು ಮಾಡೋಣ ಎನ್ನುವ ಹಾಗೆ ವಿಶೇಷವಾಗಿ ಯೋಚನೆ ಮಾಡಿದವನು ನಾನು. ಅವರನ್ನು ಹೆಣ್ಣಿನ ಮೋಹಕ್ಕೆ ಒಳಗಾಗಿಸಬೇಕು ಎನ್ನುವ ಹಾಗೆ ಯೋಚನೆಯನ್ನು ಮಾಡಿದ್ದೇನೆ. ಆ ನೆಲೆಯಲ್ಲಿ ಸೌಂದರ್ಯವತಿ ಒಬ್ಬಳನ್ನು ಸೃಷ್ಟಿಸುವುದಾಗಿ ನಿರ್ಧರಿಸಿದ್ದೇನೆ. ಇದೋ ನನ್ನ ಸಂಕಲ್ಪ ಮಾತ್ರದಿಂದಲೇ ಒಬ್ಬಾಕೆ ಸುಂದರಿಯನ್ನು ಲೋಕಮೋಹನೆಯು ಅನೇಕ ವಿಧದಿ ಮನಿದ ಕಮಲ ಜನಡಿಗದಿಕ ಭಕ್ತಿಯುಳ್ ಆ ಕಮಲ ಜನಡಿಗದಿಕ ಭಕ್ತಿಯುಳ್
ಮಣಿದ ಕಮಲ ಜನಡಿಗೆ ಕಮಲ ಜನಡಿಗೆ ಅಧಿಕ ಭಕ್ತಿಯುಳ್ಳಿ ಅಧಿಕ ಭಕ್ತಿಯುಳು ಭಕ್ತಿಯುಳು ವಂದಿಸುತ್ತಾಯೇ ಆಗಿದೆ ಯಾಕೆಲ್ಲ ಸೃಜಿಸಿದೆ ನೀ ಕರುಣೆಯೋಳರೆ ಯಾಕೆಲ್ಲ ಸೃಜಿಸಿದೆ ನೀ ಕರುಣೆಯುಳ್ ಒರೆ ಕರುಣೆಯುಳ್ ಒರೆ ಯಾವ ಕಾರ್ಯವ ಕೈದಪೆ ಎನಲು ಕೈದಪೆ ಎನಲು ಯಾಕೆಲ್ಲ ಸೃಜಿಸಿದೆ ನೀ ಕರುಣೆಯೊಳರೆ ಯಾಕರ ಕೈದಪೆ ಎನಲು ಲೋಕ ಮೋಹನೆಯು ಅನೇಕ ವಿಧದಿ ಮಣಿದ ಕಮಲ ಜನಡಿ ಗದಿಕ ಭಕ್ತಿಯು ಆ ಕಮಲ ಜನಡಿ ಗದಿಕ ಭಕ್ತಿಯು ಯಾಕೆನ್ನ ಸೃಜಿಸಿದೆ ನೀ ಕರುಣೆಯೊಳರೆ ಯಾ ಕಾರ್ಯ ಕೈದಪೆಯೇನೇನೋ ಯಾಕೆನ್ನ ಸೃಜಿಸಿದೆ ನೀ ಕರುಣೆಯೊಳರೆ ಯಾ ಕಾರ್ಯವ ಗೈದಪೆ ಎನಲೋ ಆಯೆ ಆಯ್ 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 ಹೇ ಜಗತ್ಪ್ರಭುವೇ, ನಿನ್ನ ಪಾದಾರವಿಂದಗಳಿಗೆ ಒಳಮಡುತ್ತಾ ಇದ್ದೇನೆ. ಎದ್ದೇಳು ಎದ್ದೇಳು. ಸಂಕಲ್ಪ ಮಾತ್ರದಿಂದಲೇ ನನ್ನ ಜನನವಾಗಿದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಪ್ರಭು, ಮಗಳೇ, ಹುಟ್ಟಿದ ಪ್ರತಿಯೊಂದು ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಬುದ್ಧಿಶಕ್ತಿ ಎನ್ನುವುದು ಇರುವುದಿಲ್ಲ. ಖಂಡಿತ. ತಂದೆ ತಾಯಿಯಂದಿರ ಲಾಲನೆ ಪೋಷಣೆಯಿಂದ ಅದರ ಬುದ್ಧಿ ಎನ್ನುವುದು ವೃದ್ಧಿಯಾಗುವುದಂತೆ. ಹೌದು. ಆದರೆ ಈ ಕಾಲಕ್ಕೆ ಚಿರ ಯೌವನೆಯಾಗಿ ನಿಮ್ಮ ಮುಂದೆ ಕಾಣಿಸಿಕೊಂಡಿದ್ದೇನೆ. ವಿದ್ಯಾ ಬುದ್ಧಿ ಇತ್ತು ತಾವು ನನ್ನನ್ನು ಈ ರೀತಿಯಾಗಿ ಸೃಷ್ಟಿಸಿದ್ದೀರಿ ಎನ್ನುವುದು ನಾನು ಅರಿಯಬಲ್ಲೆ. ಆದರೆ ಸ್ವಾಮಿ, ಮಗಳೇ, ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಜೀವಿಯು ಇಂತಹ ಕರ್ಮವನ್ನು ಮಾಡಬೇಕು, ಹೀಗೆ ಬದುಕಬೇಕು ಎನ್ನುವುದು ನೀನು ನಿರ್ಧರಿಸುತ್ತೀಯಂತೆ. ಅದಕ್ಕೆ ವಿಧಿ ಬರಹ ಎಂದು ಹೆಸರು. ಆದರೆ ಪ್ರಭು, ಮಗಳೇ, ಈ ನಿನ್ನ ಮಾನಸ ಪುತ್ರಿಯಾದ ನನಗೆ ಏನು ಕರ್ಮ, ಯಾಕಾಗಿ ನನ್ನ ಸೃಷ್ಟಿಯಾಯಿತು, ನನ್ನ ಕಚ್ಚವು ಏನು ಎಂದು ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ ಪೂರೈಸಿ ಬಂದು ನಮಗೆ ಸಂತೋಷವನ್ನು ನೀಡುತ್ತೇನೆ. ಯಾಕೆ ನನಗೆ ಒಲಿತೆ ತಿಲೋತ್ತಮಿ ಎಲ್ಲುವೆ ಪೆಸರಿಲ್ದ ಧನುಜರ ಸುಂದೋಪ ಸುಂದಯ ಆಯ ಆ ಒಲಿತೆ ತಿಲೋತ್ತಮಿಯುಳುವ ಹೆಸರುದ ಧನುಜರ ಸುಂದೋಪ ಸುಂದ ಎನ್ನುವರ ಮೋಹಿಸಿ ಮನ ಕಲಕುತ್ತ ಎನ್ನುವರ ಮೋಹಿಸಿ ಮನ ಕಲಕುತ್ತ ಸುರವನ್ನು ಗೈವ
ತೆರವನು ಮಾಡುವ ಮಗಳೇ, ಜನಕ. ನನ್ನ ಸಂಕಲ್ಪ ಮಾತ್ರದಿಂದಲೇ ಜನಿಸಿಕೊಂಡವಳು ನೀನು. ಹಾ, ಹುಟ್ಟಿದಾಕ್ಷಣವೇ ನಿನಗೆ ಸುಜ್ಞಾನದ ಬೆಳಕನ್ನು ಇಟ್ಟಿದ್ದೇನೆ. ಹೌದು. ತಿಲೋತ್ತಮೆ ಎನ್ನುವ ಹಾಗೆ ಹೆಸರನ್ನು ಇಟ್ಟಿದ್ದೇನೆ. ನನ್ನ ಹೆಸರು ತಿಲೋತ್ತಮ. ಹ, ಮಗಳೇ, ನಿನ್ನ ಹುಟ್ಟಿಗೆ ಒಂದು ಮಹತ್ತರವಾದ ಉದ್ದೇಶವೇ ಇದೆ. ಧರೆಯ ದಾನವರಾದಂತಹ ಸುಂದ ಉಪಸುಂದ ಎಂಬುವರು ಓಹೋ, ದೀರ್ಘಕಾಲದವರೆಗೆ ನನ್ನ ಬಗೆಗೆ ತಪಸ್ಸನ್ನು ಆಚರಿಸಿದರು. ಹೌದೇ? ಭಕ್ತರಾಗಿ ಬಂದವರಿಗೆ, ಪೂಜೆ ಮಾಡಿದವರಿಗೆ ಪ್ರಸಾದವನ್ನು ಕೊಡುವುದು ಭಗವಂತನಾದ ನನ್ನ ಕರ್ತವ್ಯವಲ್ಲವೇ? ಸತ್ಯ. ಆ ಕಾರಣದಿಂದಲಾಗಿ ಅವರು ಕೇಳಿದ್ದಕ್ಕೆಲ್ಲ ಅಸ್ತು ಎನ್ನುವುದಾಗಿ ಹೇಳಿದೆ. ಹೌದೇ? ಮರಣವೇ ಬಾರದಂತಹ ವರವನ್ನು ಅವರು ಕೇಳಿದ್ರು. ಆಹಾ, ಅಸ್ತು ಎಂದೆ. ಆದ್ರೆ ಕೊನೆಯಲ್ಲಿ ಒಂದು ವಿಚಾರವನ್ನು ಅವರಲ್ಲಿ ಹೇಳಿದ್ದೇನೆ. ಹೇಗೆ? ಯಾವಾಗ ಅವರಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತದೋ ಆ ಕಾಲಕ್ಕೆ ಅವರಿಗೆ ಮರಣ ಎನ್ನುವ ಹಾಗೆ. ಓಹೋ, ಆ ಉದ್ದೇಶದಿಂದಲೇ ಈಗ ನಿನ್ನನ್ನು ಸೃಷ್ಟಿ ಮಾಡಿದ್ದು. ಹೌದೇ? ಹೌದು. ಹೇಗೆ ಅದು? ನಿನ್ನ ಸೃಷ್ಟಿ ಹೇಗಿದೆ ಹೇಳು? ಹೇಗೆ? ಸೌಂದರ್ಯವತಿ ಇದ್ದಿ. ಲೋಕವೇ ಬೆರಗಾಗುವಂತಹ ಸೌಂದರ್ಯವತಿ ನೀನು. ಹೌದೇ? ಎಳ್ಳಷ್ಟು ಕುಂದು ಕೊರತೆ ನಿನ್ನಲ್ಲಿಲ್ಲ. ಆಹಾ, ನಿನ್ನನ್ನು ಕಂಡಾಗ ನಾನೇ ಸಂತೋಷಗೊಂಡವನು. ಹೌದು ಹೌದೇ? ಮಗಳೇ, ತಂದೆ. ನೀನು ಈಗಲೇ ಆ ದಾನವರೆಲ್ಲ ಇದ್ದಲ್ಲಿಗೆ ಹೋಗಬೇಕು. ಹಾ, ಹೌದು, ಅವರಿಗೆ ಮೋಹದ ಬಲೆಯನ್ನು ಬೀಸಿ ಆಹಾ, ಭಿನ್ನಾಭಿಪ್ರಾಯವನ್ನು ಮೂಡಿಸಿ ಅವರು ಅಳಿಯುವಂತೆ ನೀನು ಮಾಡಬೇಕು ಮಗಳೇ. ಆಹಾ. ಇಷ್ಟೇ ಕಾರ್ಯವೇ? ಅನುಮಾನ ಏಕಿಲ್ಲು ವನಜ ಸಂಭವ ನಿನ್ನ ಮನದಿಷ್ಟದಂತೆ ಕೈಯುವೆನೋ ಮನದಿಷ್ಟದಂತೆ ಕೈಯುವೆನೋ ಅನುಮಾನವೇಕಿನ್ನು ಅನುಮಾನ ಏಕಿನ್ನು ವನಜ ಸಂಭವನಿಲ್ಲ ಮನದಿಷ್ಟದಂತೆ ಮನದಿಷ್ಟದಂತೆ ಗೈಯುವೆನು 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 எனகப்படிய கொடு எனகே அப்படிய கொடு எனலாಗೆ ವಿಧಿಯದು ವನಿತೆಯ ಪರಿಸುತ್ತ ಕಳುಹಿ ಎನಗಪ್ಪಣೆ ಕೊಡು ಎನಲಾಗ ವಿಧಿಯಂದು ವನುತೆಯ ಪರಿಸುತ್ತ ಕಳುಹಿಗೆ ಅನುಮಾನಬೇಕಿಲ್ಲ
ವನಜ ಸಂಭವ ನಿನ್ನ ಮನದಿಷ್ಟದಂತೆ ಕೈಯುವೆನು ಅನುಮಾನ ಏಕೆ ಏಕೆ ಆಯ್ 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 ಅನುಮಾನ ಏಕಿಲ್ಲ. ಅನುಮಾನವೇ ಬೇಡ. ಯಾವ ಸಂಕೋಚವನ್ನು ನೀವು ಮನದಲ್ಲಿ ಇರಿಸಿಕೊಳ್ಳುವುದು ಬೇಡ. ಉಪಸುಂದರ ಉಪಟಳವು ಅಧಿಕವಾದ ಕಾರಣ ನನ್ನ ಸೃಷ್ಟಿಯಾಯಿತು. ಪ್ರಪಂಚದ ಎಲ್ಲಾ ಸುಂದರ ವಸ್ತುಗಳಿಂದ ತಿಲದಂಶವನ್ನೆಲ್ಲ ಸಂಗ್ರಹಿಸಿ ಈ ತಿಲೋತ್ತಮೆಯನ್ನು ಸೃಷ್ಟಿಸಿದವರು ತಾವು. ಇಂತಹ ಕಾರ್ಯವು ನನ್ನಿಂದಲೇ ಆಗಬೇಕು ಎಂದು ಸೃಷ್ಟಿಸಿದ್ದೀರಿ ಎಂದಾದರೆ ನಿಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ಹೋಗುತ್ತೇನೆ ತಂದೆ. ಶಕ್ತಿಯಿಂದಾಗದು ಯುಕ್ತಿಯಿಂದ ಆಗಬೇಕು ಈ ಕಾಲಕ್ಕೆ ಎನ್ನುವ ಉದ್ದೇಶದಿಂದ ನನ್ನ ಜನ್ಮವಲ್ಲವೇ? ಹೌದು ಮಗಳೇ. ಆ ಉದ್ದೇಶದಿಂದ ನಾನೀಗ ಹೋಗಬೇಕು. ಅನುಮಾನವೇ ಬೇಡ. ನನ್ನ ಕಣ್ಣೋಟಗಳೆಂಬ ಬಾಣವನ್ನು ನನ್ನ ಹುಬ್ಬೆಂಬ ಬಿಲ್ಲಿಗೆ ಸೇರಿಸಿ ಅವರೆಡೆ ಬೀಸಿದೆ ಎಂದಾದರೆ ಆ ದಾನವರು ನನ್ನ ಮೋಹಪಾಶಕ್ಕೆ ಬಿದ್ದೇ ಬೀಳುತ್ತಾರೆ ಎಂಬ ವಿಶ್ವಾಸ ನಿಮಗಿದೆ ಎಂದಾದರೆ ನನಗೆ ಯಾವುದೇ ಭೀತಿ ಇಲ್ಲ. ನಿಮ್ಮ ಆಶೀರ್ವಾದ ಒಂದಿದ್ದರೆ ಈ ಕೂಡಲೇ ಇಲ್ಲಿಂದ ತೆರಳಿ ಕಾರ್ಯವನ್ನೆಲ್ಲ ಮುಗಿಸಿ ಮರಳಿ ಬಂದು ಇಲ್ಲಿ ಸೇರುತ್ತೇನೆ. ಮಗಳೇ, ನಿನ್ನ ಮಾತುಗಳನ್ನು ಕೇಳುವಾಗ ನನ್ನ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತಾ ಇದೆ. ಇದು ಆಶೀರ್ವದಿಸಿದ್ದೇನೆ, ಬೇಗ ಹೋಗು. ವಿಧಿಯಡಿಗೋದಿಸೂತ ಬೇಗದೆ ಸುದತಿ ಬಂದಳು ನಗೂತ ಬೇಗದೆ ಸುದತಿ ಬಂದಳು ನಗೂತ ವಿಧಿಯಡಿಗೋದಿಸುತ್ತ ಬೇಗದಿ ಸುದತಿ ಬಂದಳು ನಗುತ್ತ ವಿಧಿಯಡಿಗೋದಿಸುತ್ತ ವಿಧಿಯಡಿಗೋದಿಸುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಬೇಗದೆ ಸುದತಿ ಬಂದಳು ನಗುತ್ತ ಬೇಗದೆ ಸುದತಿ ಬಂದಳು ನಗುತ್ತ ವಿಧಿಯಡಿಗೋದಿಸುತ್ತ ವಿಧಿಯಡಿಗೋದಿಸುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಬೇಗದಿ ಸುದತಿ ಬಂದಳು ನಗುತ್ತ ನಗುತ್ತ
ಮುಖರೆಲ್ಲಿಯ ಅವರನ ಪರಿಕಿಪಿ ಮದ ಮುಖರವರನ ಎಲ್ಲಿಯ ಪರಿಕಿಪಿ ಮದ ಮುಖರವರನ ಎಲ್ಲಿಯ ಪರಿಕಿಪಿ ಮುದದೊಳಗೆಲ್ಲೋತ ಚದುರಿಯು ಬರುತ್ತಿರಿ ಮುದದ ಎನ್ನುತ್ತ ಚದುರಿಯು ಬರುತ್ತಿರಿ ಮುದದು ಎನ್ನುತ್ತ ಚದುರಿಯು ಬರುತ್ತಿರಿ ಮುದದುಳ್ಗ ಎನ್ನುತ್ತ ಚದುರಿಯು ಬರುತ್ತಿರಿ ಒಂದಿಸುತ್ತ ವಿಧಿಯಡಿ ಗೊಲ್ದಿಸುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಬೇಗದಿ ಸುದತಿ ಬಂದಳು ನಗುತ್ತ ವಿಧಿಯಡಿ ಗೊಲ್ದಿಸುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಬೇಗದಿ ಸುದತಿ ಬಂದಳು ನಗುತ್ತ ಸುದತಿ ಬಂದಳು ನಗುತ್ತ ನಗುತ್ತ ವಂದಿಸುತ್ತ ನಗುತ್ತ ವಿಧಿಯಡಿಗೆ ವಂದಿಸುತ್ತ ತಂದೆಯಾದ ಬ್ರಹ್ಮದೇವರಿಂದ ಅಪ್ಪಣೆಯನ್ನು ಪಡೆದೆ ಹೋಗಿ ಜಯಶೀಲಲಾಗಿ ಬಾ ಮಗಳೇ ಎನ್ನುವ ಹಾಗೆ ಆಶೀರ್ವದಿಸಿದ್ದಾನೆ. ಆತ ಆಶೀರ್ವಾದ ನೀಡಿದ್ದಾನೆ ಎಂದಾದರೆ ನನ್ನ ಕಾರ್ಯವು ಸಿದ್ಧಿಸಿದ ಹಾಗೆ. ಆದರೆ ಇಲ್ಲೇ ಉಳಿಯುವುದೇ, ಇನ್ನೂ ಕಾಲಹರಣ ಮಾಡಬಾರದು. ಲೋಕ ಕಂಟಕರಾಗಿ ಮೆರೆಯುತ್ತಿದ್ದಾರಲ್ಲ ಸುಂದೋಪಸುಂದರು, ಬೇಟೆಗಾಗಿ ವನ ಪ್ರದೇಶಕ್ಕೆ ಬಂದೇ ಬರುವವರಿದ್ದಾರೆ. ಅದಕ್ಕಾಗಿ ಅವರಿಗೆ ಅವರ ಕಣ್ಣಿಗೆ ಕಾಣುವ ಹಾಗೆ ಇಲ್ಲೇ ಎಲ್ಲಾದರೂ ಸುತ್ತುತ್ತಾ ನನ್ನ ತನುಗಂಧವನ್ನು ಪಸರಿಸುತ್ತಾ ಬೇರೆಡೆಗೆ ಹೋಗುವವರಿದ್ದರು ನನ್ನ ತನುಗಂಧಕ್ಕೆ ಆಕರ್ಷಿತರಾಗಿ ಇತ್ತ ಕಡೆಗೆ ಬರಲೇಬೇಕು. ಆ ರೀತಿಯ ವ್ಯವಸ್ಥೆಯನ್ನು ನಾನು ಈ ಕಾಲಕ್ಕೆ ಮಾಡಿಕೊಳ್ಳಬೇಕು. ಅದಕ್ಕಾಗಿ ತಿಲೋತ್ತಮೆ ಈಗ ದರೆಗಿಳಿದು ಬಂದಿದ್ದಾಳೆ. ಸುರರೆಲ್ಲರೂ ಇದರ ಪರಿಣಾಮ ಏನಾಗಬಹುದು ಎಂಬ ಕಾತರದಿಂದ ಕಾಯುತ್ತಾ ಇದ್ದಾರೆ. ಅವರಾರಿಗೂ ನಿರಾಶೆಯನ್ನು ಮಾಡುವವಳಲ್ಲ. ಬಂದಿದ್ದೇನಲ್ಲ, ಬರುತ್ತಾರೆ ಬರುತ್ತಾರೆ ಧನುಜರು. ಅವರು ಬರುವವರೆಗೆ ಇಲ್ಲೇ ಕಾಯುತ್ತಾ ಇರುತ್ತೇನೆ. ನೋಡೋಣ ನೋಡೋಣ. ಹಾಗೆ ತರುಳಿ ಪಾಡುವ ಗಾಯನವಕ್ಕೆ ಅರರಿ ಚೋದಿಗ ಎಳುತ್ತೋ ದೈತ್ಯರು ಐತರಲು ಕಂಡಾಗ ಮಾನಿನಿಯನ್ನು ವಿಸ್ಮಯದೇ ಐತೋರಲು ಕಂಡಾಗ ಮಾನಿನಿಯನ್ನು ವಿಸ್ಮಯದೇ
ಅರರೆ ಯಾರಿವಳು ಮೋಹಿನಿ ಮೋಹಿನಿ ರೌನೆ ಆಯ ಆಯ ರಮೆ ಯಾರು 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 ಯಾರಿವಳು 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 ಮೋಹಿನಿ ರನ್ನೆ ಮೋಹಿನಿ ಮೋಹಿನಿ ರನ್ನೆ ನೋಡಿ ಸ್ವರ ನರಗಿಣಿಯ ಸ್ವರ ನರಗಿಣಿಯ ಸ್ವರ ನರಗಿಣಿಯ ಸ್ವರ ನರಗಿಣಿಯ ಸ್ವರ ನರಗಿಣಿಯ ಪೋಲುವ ಕಲ್ನೆ ಕಲ್ನೆ ಯಾರು ಯಾರು ಸರಸಿದ ಬದಲಿ ಹರಿಣ ನೇತ್ರಿ ಸರಸಿದ ಬದಲಿ ಸರಸಿದ ಬದಲಿ ಹರಿಣ ನೇತ್ರಿ ಹರಿಣ ನೇತ್ರಿ ಚೆಲ್ವ ತರುಣಿಯು ಚೆಲ್ವ ತರುಣಿಯು ಕುಸುಮ ಕೋಮಲ ಗಾತ್ರೆ ಚೆಲ್ವ ತರುಣಿಯು ಕುಸುಮ ಕೋಮಲ ಗಾತ್ರೆ ಹರಿಣ ನೇತ್ರೆ ಕುಸುಮ ಗಾತ್ರೆ ಯಾರಿವಳು ಯಾರಿವಳು ಮೋಹಿನಿ ರಲ್ಲಿ ನೋಡೆ ನೋಡೆ ಸ್ಮರ ಅರ ಗಿಣಿಯ ಪೋಲುವ ರಣ್ಣೆ ಸ್ಮರ ನರಗಿಣಿಯ ಪೋಲುವ ರಣ್ಣೆ ಪೋಲುವ ರಣ್ಣೆ ಆಯ 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 ಆರರಿ ತಮ್ಮ ಅಣ್ಣ ನಾನೆಲ್ಲಿದ್ದೇನೆ? ನೀನು ಭೂಮಿಯ ಮೇಲೆ ಇದ್ದೀಯಾ ಅಲ್ಲ, ನನ್ನ ಮೇಲೆ ಭೂಮಿ ಇದೆ. ಒಂದು ತಿಳಿಯುತ್ತಾ ಇಲ್ಲ. ಸ್ವಪ್ನ ಲೋಕದಲ್ಲಿದ್ದೇನೋ ಜಾಗೃತಾವಸ್ಥೆಯಲ್ಲಿದ್ದೇನೋ? ಒಮ್ಮೆ ನೋಡ್ತೇನೆ. ಒಮ್ಮೆ ಚಿವುಟಿ ನೋಡು. ನೋವಾಗ್ತದೆ ನೋವಾಗ್ತದೆ. ತಮ್ಮ ಅಣ್ಣ ನಾವಿರುವುದು ನಮ್ಮ ಉಪವನದಲ್ಲಿ. ನಾವು ಬಂದದ್ದಾದರೂ ಎಲ್ಲಿಗೆ? ಬೇಟೆಯಾಡಬೇಕು ಎನ್ನುವಂತಹ ಉದ್ದೇಶದಿಂದ ದಟ್ಟವಾದಂತಹ ಅರಣ್ಯವನ್ನು ಸೇರಿದೆವು, ಬೇಟೆಯನ್ನಾಡಿದೆವು. ದಣಿವು ಹೆಚ್ಚಾಯಿತು, ದಣಿವನ್ನು ನಿವಾರಿಸಿಕೊಳ್ಬೇಕು ಉದ್ದೇಶದಿಂದ ನಾವಿಲ್ಲಿವರೆಗೆ ಬಂದವರಿದ್ದೇವೆ. ಇಲ್ಲೇ ಸಂಚರಿಸುತ್ತಾ ಇರುವಾಗ ಎಂತಹ ಸೌಂದರ್ಯ ರಾಶಿ ನಮ್ಮ ಕಣ್ಣ ಮುಂದೆ ನೋಡಬಾರದೆ. ಶರೀರದ ಪ್ರತಿಯೊಂದು ಅಂಗವನ್ನು ಕಂಡ ಕ್ಷಣ ಕೂಡ
ಹೊಗಳೋಣ ಹೊಗಳೋಣ ಎನ್ನುವ ಹಾಗೆ ಮನಸ್ಸಾಗ್ತಾ ಇದೆ. ಒಮ್ಮೆ ಹೊಗಳು ನೋಡೋಣ. ಕುಟಿಲ ಚಂಚಲ ಕಠಿಣ ಕೃಷ ಮಾಂದ್ಯ, ಆಕಾರ ವರ್ಣ ಸ್ವರ ಗತಿ ಸಾಹಿತ್ಯ. ಹೆಣ್ಣನ್ನು ಸುಂದರಿ ಎನ್ನುವ ಹಾಗೆ ಹೇಳುವುದು ಯಾವಾಗ? ಯಾವಾಗ? ಅವಳ ಕೈಕಾಲು ಸರಿ ಇದ್ರಲ್ಲ, ಮತ್ತೆ ಅವಳ ಚರ್ಮ ಬಿಳಿ ಇದ್ರಲ್ಲ. ಮತ್ತೆ ಹೆಣ್ಣಿಗೆ 5 ಅಂಗಗಳಿವೆ. ಯಾವುದಲ್ಲ? ಆ 5 ಅಂಗಗಳು ಪರಿಪೂರ್ಣವಾಗಿ ಇದೆ ಎಂದಾದರೆ ಅವಳು ಸುಂದರಿ ಎನ್ನುವುದು ಲೆಕ್ಕಾಚಾರ. ಯಾವುದೆಲ್ಲ ಅಂಗ? ಕುಟಿಲ ಚಂಚಲ ಕಠಿಣ ಕೃಷ ಮಾಂದ್ಯ. ಅಂದ್ರೆ ಕುಟಿಲತೆ ಎಲ್ಲಿರಬೇಕು? ಎಲ್ಲಿರ್ಬೇಕು? ತಲೆಗೂದಲಲ್ಲಿರಬೇಕು. ಚಂಚಲತೆ ಎಲ್ಲಿ ಬೇಕು? ಎಲ್ಲಿವೆ? ಕಣ್ಣಲ್ಲಿ ಬೇಕು. ಅದು ಉಂಟು ಇವಳಲ್ಲಿ. ಕಠಿಣತೆ ಎಲ್ಲಿರಬೇಕು? ಎಲ್ಲಿರ್ಬೇಕು? ಕಂಠದಿಂದ ಕೆಳಗೆ ಸೊಂಟದಿಂದ ಮೇಲೆ ಕಠಿಣತೆ ಇರಬೇಕು. ಸರಿ. ಅದೇ ರೀತಿಯಾಗಿ ಕೃಷತ್ವ ಎಲ್ಲಿರಬೇಕು? ಎಲ್ಲಿರ್ಬೇಕು? ಮಧ್ಯಭಾಗದಲ್ಲಿ ಸೊಂಟ ಸಪುರಾಗಿರ್ಬೇಕು. ಅದೇ ರೀತಿಯಾಗಿ ಮಂದತೆ ನಡೆಯಲ್ಲಿ ಹೆಣ್ಣಾದವಳು ಹೆಜ್ಜೆ ಹಿಂದೆ ಹೆಜ್ಜೆಯನ್ನಿಡುತ್ತಾ ನಿಧಾನವಾಗಿ ಸಂಚರಿಸಬೇಕು. ಇವಳನ್ನು ಕಂಡಾಕ್ಷಣ ಪಂಚ ಅಂಗಗಳು ಪರಿಪೂರ್ಣವಾಗಿರುವಂತಹ ನಾರಿಗಳು. ಬ್ರಹ್ಮದೇವ ಇವಳನ್ನು ಸೃಷ್ಟಿಸುವುದಕ್ಕೆ ಬಹಳಷ್ಟು ಬುದ್ಧಿಶಕ್ತಿಯನ್ನು ವ್ಯಯ ಮಾಡಿರಬೇಕು. ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ, ತಿದ್ದುವಲ್ಲಿ ತಿದ್ದಿ, ತೀಡುವಲ್ಲಿ ತೀಡಿ, ಕೊರೆಯುವಲ್ಲಿ ಕೊರೆದು, ಕೆರೆಯುವಲ್ಲಿ ಕೆರೆದು ಇವಳನ್ನು ಸೃಷ್ಟಿ ಮಾಡಿರುವೆ. ಸುಂದರಿ ಅನ್ನುವುದರಲ್ಲಿ ಸಂದೇಹವಿಲ್ಲ. ಹೌದಣ್ಣ. ಜೀವಮಾನದಲ್ಲಿ ಇದುವರೆಗೆ ನಾವು ಹೆಣ್ಣಿನ ಬಗ್ಗೆ ಆಸಕ್ತಿ ಇದ್ದರೂ ತೊಡಗಿಸಿಕೊಳ್ಳುವುದಕ್ಕೆ ನಮಗೆ ವೇಳೆ ಇಲ್ಲ. ಇಷ್ಟು ಚಂದದ ತರುಣಿಯ ಮಣಿಯನ್ನು ನಾವು ಕಂಡವರೇ ಅಲ್ಲ. ಜೀವನದಲ್ಲಿ ಇದುವರೆಗೆ ಹೋರಾಟವನ್ನೇ ಮಾಡಿದವರು. ಆದ ಕಾರಣ ಹೆಣ್ಣಿನ ಬಗ್ಗೆ ಯೋಚನೆ ಮಾಡುವುದಕ್ಕೆ ಹೆಚ್ಚು ಸಮಯ ಸಿಗಲಿಲ್ಲ. ಈಗ 3 ಲೋಕಗಳು ನಮ್ಮ ಸ್ವಾಧೀನವಾಗಿದೆ. ಈ ಸಂದರ್ಭದಲ್ಲಿ ಇನ್ನು ನಾವು ಸುಖವನ್ನು ಪಡೆಯಲೇಬೇಕು. ನನಗೆ ಆಶೆ ಒಂದೇ, ಇವಳನ್ನು ಹೇಗಾದರೂ ಮಾಡಿ ಸ್ವಾಧೀನ ನಾವು ಮಾಡಿಕೊಳ್ಬೇಕು ಎನ್ನುವಂತ ಆಕಾಂಕ್ಷೆ. ನಾವು ನಮ್ಮಷ್ಟಕ್ಕೆ ಮಾತನಾಡುವುದಲ್ಲ, ಅವಳಲ್ಲಿ ಮಾತನಾಡಬೇಕು. ಅವಳ ವಿಚಾರವನ್ನು ಕೇಳಬೇಕು. ನೀನು ಸ್ವಲ್ಪ ಕಲಿಬೇಕು. ಆದ ಕಾರಣ ಮಾತಾಡು. ನನ್ನ ವಿಚಾರ ಸಮೇತ ಮಾತಾಡು. ನಿನ್ನನ್ನು ಬಿಟ್ಟು ನನ್ನ ವ್ಯವಹಾರ ಇಲ್ಲ. ಸರಿ, ಮಾತಾಡು. ಅಣ್ಣ, ಧೈರ್ಯತೆ ಎಂತದುಂಟ ನಿನ್ನಲ್ಲಿ? ಧೈರ್ಯ ನಾನೇ ಹಿಂದೆ ಇರುವಾಗ ನನ್ನದೆಂತಕ್ಕೆ? ನನಗೆ ನೀನೇ ಧೈರ್ಯ. ನಾನೇ ಇಲ್ಲಿದ್ದೇನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನಿದ್ದೇನೆ. ಆಗಲಿ. ಕುಸುಮ ಕನಕಾಂಗಿಯಾದ್ರೂ ಆದೀತು. ಸ್ವರಸತಿ ಹಲ್ದದ ಸ್ವರಸತಿ ಹಲ್ದದ ವಿಮಲಾಗಿ ಸುಂದರಾಂಗಿ ಸೋಯ
ವಿಮಲಾಂಗಿ 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 ಕೋಮಲಾಂಗಿ ವಿಮಲಾಂಗಿ ಆಗೆ ಕೋಮಲಾಂಗಿ ಸುಂದರಿ ಬಂದಿಹುದೇನ್ ಇಂದು ಉದ್ಯಾನಕ್ಕೆ ಬಂದಿಹುದೇನ್ 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 ಇಂದು ಉದ್ಯಾನಕ್ಕೆ ಚಂದದು ಎಲ್ಲವ ಚಂದದು ಚಂದದು ಎಲ್ಲವಾಗ ಕುಂದರವದನೆ ನುಡಿ ಕುಂದರವದನೆ ನುಡಿಗೆ ಓ ವದನೆ ನುಡಿಗೆ ಬಂದಿಹೋದೇನೆಯೇ ಇಂದು ಉದ್ಯಾನಕ್ಕೆ ಚಾಲ್ದ ದುಡಿದ ಕುಂದರ ತಲೆ ದುಡಿ ಸುಂದರಿ ಕುಸುಮಾಂಗಿ 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 ಸ್ವರಸತಿ ಅಂದದ ಕೋಮಲಾಂಗಿ ಕುಸುಮಾಂಗಿ ಕೋಮಲಾಂಗಿ
ಸುಂದರಿ ಕುಸುಮಾಂಗಿ ಕೋಮಲಾಂಗಿ, ಎಂತ ಚಂದವೇ. ಆಹಾ, ಆರ್ಕತ್ತಲೆ ತಿಳಿಯುವಂತಹ ಕಾರಣವಿದು. ಹಾಗಿದ್ರೆ ಈ ಕಾರಣದಲ್ಲಿ ಬೆಳಕು ಹರಿಯುವುದಕ್ಕೆ ಕಾರಣ ಏನು ಏನು? ಎನ್ನುವುದನ್ನು ನರಸಿ ನಾವಿರುವರು ಬಂದದ್ದು. ಆಹಾ, ಬಂದಂತಹ ಕಾಲಕ್ಕೆ ನೀನು ಗೋಚರಳಾದೆ. ಹೌದೇ? ಅರ್ಥವಾಯಿತು. ಬೆಳಕಿನ ಮೂಲ ಇರುವುದು ಎಲ್ಲೆಲ್ಲಿ ಅಲ್ಲ, ಅದು ನಿನ್ನಲ್ಲಿಯೇ ಎನ್ನುವ ಹಾಗೆ ಆಹಾ, ನಿನ್ನ ತನವಿನಿಂದ ಹೊರಟಂತಹ ಕಾಂತಿಯಿಂದಲೇ ಈ ವನದಲ್ಲಿ ವನವನಿತೆ ವಸತಿಗೆಯಾಗಿ ನಿರ್ಮಿಸುತ್ತಾ ಇದ್ದಾಳೆ. ಓಹೋ, ಕೋಟಿ ಸೂರ್ಯರ ಪ್ರಭೆ ಗೋಚರವಾಗುತ್ತಾ ಬಂತು. ಅಂತಹ ಅಪ್ರತಿಮ ಸುಂದರಿ ನೀನು. ಆಹಾ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಳಿ, ಶಂಕದ ಕೊರಳು, ನೀಲ ಬೆರಳು, ಅರ್ಧ ಚಂದ್ರನಂತರುವ ಫಾಲ, ಕಕ್ಕಡಿಯ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಪೀನ ಭಯೋದರೇ. ಆಹಾ, ನಿನ್ನ ಸೌಂದರ್ಯವನ್ನು ಹೊಗಳುವುದಕ್ಕೆ ಕವಿಗಳಿಗೂ ಕಷ್ಟ ಆಗಿತ್ತು. ಬಾಬಾ, ಅಂತಹ ಒಣಪು ವೈಯಾರ, ಬಿಂಕ ಬಿನ್ನಾಣ ಇವುಗಳನ್ನೆಲ್ಲ ಮೈಗೂಡಿಸಿಕೊಂಡು ಆಹಾ, ಮುಂದವಾಗಿ ಹೆಚ್ಚಿಗೆಯನ್ನಿಡುತ್ತಾ ಮುಂದುವರಿಯುತ್ತಿರು. ಒಂದರ ಕ್ಷಣ ನಿಲ್ಲಬೇಕು. ನಿಲ್ಲಬೇಕೆ? ನಿನಗೆ ಸ್ವಲ್ಪ ಮಾತನಾಡಬೇಕು ಅಂತ ನನಗೆ. ಏನು? ನಿನ್ನನ್ನು ಮಾತನಾಡಿಸುವ ಅದು ನನಗೆ ಅಂತ ಬರಬಾರದು, ನಮಗೆ ಅಂತ ಬಂದಿದೆ. ಎಲ್ಲ ಇಲ್ಲಿವರೆಗೆಲ್ಲ ಸರಿಯಾಗಿದೆ, ಅಲ್ಲಿಗೆ ತಲುಪುವಾಗ ಮಾತ್ರ ಸರಿಯಾಗಿದೆ. ಹೆಣ್ಣೆ, ಆ, ನನಗಿಂತಲೂ ಹೆಚ್ಚು ಆಸಕ್ತಿ ಅವನಿಗೂ ನೀವೇ ಮಾತನಾಡುವ ವಿಷಯದಲ್ಲಿ. ಆ, ಹಾಗಂತೇಳಿ ಆ, ಈಗ ಅವ ಕೂತದ್ದಷ್ಟೇ, ಅವನಿಗೆ ಇನ್ನೂ ಮಾತಾಡಲಿಕ್ಕೆ ಉಂಟು. ಹೌದೇ? ಆದ್ರೆ ಈಗ ನನ್ನ ಸರಕು ಸ್ವಲ್ಪ ನಾನು ಮಾತಾಡ್ತೇನೆ. ಧಾರಾಳ ನೀನು ಸ್ವಲ್ಪ ಮಾತನಾಡುವಾಗ ಜಾಗ್ರತೆ ಅಂತ. ನಿನ್ನನ್ನು ಸೇರಿಸಿ ಮಾತಾಡ್ತೇನೆ ಅಂತ. ನಾನೊಬ್ಬ ಇದ್ದೇನಂತ ನೆನಪಿಲ್ಲ. ಆಗ್ಲಪ್ಪ, ಹೆಣ್ಣೆ ನೋಡು, ಏನು? ನಾವಿರುವ ಆ, ಹೇಗೆ ಕಾಣ್ತಾ ಇದ್ದೇವೆ ನಿನ್ನ ಕಣ್ಣಿಗೆ? ಮಧ್ಯದಲ್ಲಿ ಕನ್ನಡಿ ಇರುವ ಹಾಗೆ ಇದೆ. ಅಲ್ವೇ? ಪ್ರತಿಬಿಂಬದ ಹಾಗೆ ನಾವು ಗೋಚರಾಗ್ತಾ ಇದ್ದೇವೆ. ಇವನ ಹೆಸರು ಸುಂದ. ಈಗ ಇಬ್ಬರು ಬೇರೆ ಬೇರೆ. ಹೌದಪ್ಪ, ಹೌದೇ? ಇವನ ಹೆಸರು ಸುಂದ. ನನಗೆ ಗೊತ್ತಾಗಲಿಲ್ಲ. ಅದೇ ರೀತಿಯಲ್ಲಿ ನನ್ನ ಹೆಸರು ಸುಂದ. ಇವನ ಹೆಸರು ಸುಂದ, ನನ್ನ ಹೆಸರು ಸುಂದ. ಇವರ ಹೆಸರು ನನಗೆ ಕೇಳುವುದು ಸರಿ ಇಲ್ವೋ ಅಥವಾ ನೀವು ಹೇಳುವುದು ಸರಿ ಇಲ್ವೋ? ನಾವು ಹೇಳುವುದು ಸರಿ ಉಂಟು, ನಿನ್ನ ಕಿವಿಯೂ ಸರಿ ಉಂಟು. ಮತ್ತೆ ಅದು ಹೇಗಾಗುವುದು? ಇಬ್ರೂ ಸುಂದರಿ. ಅಂದ್ರೆ ನಮ್ಮಲ್ಲಿ ಆ, ಭೇದ ಭಾವ ಇಲ್ಲ. ಹಾಗೆ. ನಾವಿರುವರೂ ಸಮಾನ. ಹ್ಮ್ ಹ್ಮ್ ಹ್ಮ್. ಸಾಮರಸ್ಯ ಎನ್ನುವುದು ಆ, ನಮ್ಮಲ್ಲಿಯೇ ಮನೆ ಮಾಡಿ. ಹೌದೇ? ಹಾಗಾಗಿ ನಮ್ಮನ್ನು ಹುಟ್ಟಿಸಿದವ ಆ. ನಮಗೀರುವರೆಗೂ ಸುಂದ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾನೆ. ಹೌದೇ? ಓ ಸುಂದರಿ, ನಿನ್ನನ್ನು ಕಂಡ ಮೇಲೆ ನಾವೀರುವರಲ್ಲಿ, ನಮ್ಮೀರುವರಲ್ಲಿ ಒಂದು ಪ್ರಶ್ನೆ ಉಂಟು. ಏನು ಪ್ರಶ್ನೆ? ನೀನು ಎಲ್ಲಿಯವರು? ಆಹಾ, ಯಾರ ಸುದ್ದಿ? ಯಾರಿಂದಾಗಿ ಈ ಭೂಮಿಯನ್ನು ಬೆಳಕನ್ನು ಕಂಡವಳು? ಇಲ್ಲಿ ಏನು ಮಾಡ್ತಾ ಇದ್ದಿ ಈ ಕಾನಂದಲ್ಲಿ? ಆಹಾ, ಏನು ನಮ್ಮನ್ನೇ ಕಾಣುವುದಕ್ಕಾಗಿ ಬಂದದ್ದ? ಅಲ್ಲ, ಹೋಗುವವಳು ನಮ್ಮ ಕಣ್ಣಿಗೆ ಬಿದ್ದದ್ದ? ಅಥವಾ ಏನಾದ್ರು ಬೇರೆ ಕೆಲಸ ಉಂಟ ನಿನಗೆ? ಎಂತದ್ದು ನಿನ್ನ ವಿಷಯ ಸಂಗತಿ ಅಂತದ್ದು ಹೇಳ್ತೀಯ ಒಮ್ಮೆ? ಈಗ ನನ್ನ ಬಗ್ಗೆ ಹೌದು, ಕೇಳಬೇಕು. ಹೇಳಿ. ಎಲ್ಲವನ್ನು ಹೇಳು. ತಂದೆ ತಾಯಿಗಳನ್ನು ಬರಿಯೇ ವಸೋಧರೆಯೊಳಗೆ ತಂದೆ ತಾಯಿಗಳನ್ನು ಅರಿಯೇ 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 ನಾ ಅರಿಯೇ ನಾ ಅರಿಯೇ
ಅರಿಯೇ ವಸುಂಧರೆ ಯೊಳಗಿಲ್ಲೋ ವಸುಂಧರೆಯೊಳಗಿಲ್ಲೋ ವಸುಂಧರೆಯೊಳಗಿಲ್ಲೋ ಅರಿಯೇ ಆಯ ಬಂಧುಗಳು ಪೊರೆದಿರೆ ಬಂದುದು ಪ್ರಾಯವು ಬಂದುದು ಪ್ರಾಯವು ಬಂದುದು ಪ್ರಾಯವು ನೊಂದಿನ ನೊಂದೇನ ವಿರಹದಿ ನೊಂದೆ 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 ನಾ ವಿರಹದಿ
ಪೊರೆದಿರಿ ಬಂದುದು ಪ್ರಾಯವು ನೊಂದಿನ ವಿರಹಿರಿ ಚಂದದೊಳೆಂದನ ಬಂಧುಗಳು ಪೊರೆದಿರಿ ಬಂದುದು ಪ್ರಾಯವು ನೊಂದಿನ ವಿರಹದಿ ಕಲ್ದದುಳ್ಳೆಂದನ ಬಲ್ದುകൾ ಪೊರೆದಿರಿ ಬಲ್ದುದು ಪ್ರಾಯವು ನೊಂದಿನ ವಿರಹದಿ 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 ನಿಮ್ಮ ಬಗ್ಗೆ ಆದಷ್ಟು ತಿಳಿದವಳಲ್ಲ. ನಾನು ಈ ಕ್ಷಣದಿಂದ ನಿನ್ನ ಅಭಿಮಾನಿ. ದೊಡ್ಡ ಮಾತು. ಪೂರ್ಣ ಸೋತು ಹೋಗಿದ್ದೇನೆ. ಹೌದಾ? ದೊಡ್ಡ ಮಾತು. ನಿನ್ನ ಅಂದಕ್ಕೆ ನಾ ಮೊದಲೇ ಅಭಿಮಾನಿಯಾಗಿದ್ದೆ. ಈಗ ನಿನ್ನ ಈ ನಾಟ್ಯಕ್ಕೂ ನಾನು ಅಭಿಮಾನಿಯಾದೆ. ಹೌದಾ? ನಿಮ್ಮಂತಹ ವೀರರಿಂದ ಈ ಮಾತು ಬಂತು ನಾವಿಬ್ಬರು ಅಂತ ಅಭಿಮಾನಿ ಸಂಘವನ್ನು ಮಾಡ್ತೇವೆ. ಅದರ ಅಧ್ಯಕ್ಷ ನಾನಾಗ್ತೇನೆ. ನಾನು ಕಾರ್ಯದರ್ಶಿ. ನಿಮ್ಮಂತಹ ವೀರರಿಗೆ ಇದೆಲ್ಲ ಸರ್ವೇ ಸಾಮಾನ್ಯ ಎಂದು ಭಾವಿಸಿದ್ದೆ. ಆದರೆ ಎಂತದ್ದು ನಾವು ಹೋದಲ್ಲೆಲ್ಲ ಸಂಘ ಕಟ್ಟಿಕೊಂಡು ಬರ್ತೇವೆ. ಹಾಗಲ್ಲ. ಮತ್ತೆ ಇಂತಹ ನಾಟ್ಯ, ಇಂತಹ ಮಾತು, ಇಂತಹ ನಾವು ನೋಡ್ಲೇ ಇಲ್ಲ ಅಂತ. ಹೌದಾ? ಇದೆಲ್ಲ ಇಷ್ಟು ಚಂದದ ಹುಡುಗಿ, ನಾವು ಇಷ್ಟು ಸ್ವರ್ಗಕ್ಕೆ ಸಣ್ಣ ಹೋಗಿದ್ದೇವಪ್ಪ. ಅಲ್ಲಿ ಅಲ್ಲಿಯೇ ಒಂದೆರಡು ಮುದುಕಿಯರ ನೃತ್ಯ ನೋಡಿದ್ದೇವೆ. ಎಂತದದು ಪ್ರಯೋಜನ? ಹೌದೇ? ರಂಬೆ ಮತ್ತೆಂತದು ಮೇನಕ್ಕೆ, ಮಯೂರಿ, ಇದ್ರೆದ್ರು ಅದು ಏನು ಅಲ್ಲ. ಹೌದೇ? ಸಂತೋಷವಾಯಿತು. ನಿಮಗೆ ಆನಂದವಾಯಿತೆ, ನನಗೆ ಮಹದಾನಂದವಾಯಿತು. ಹೌದಾ? ನಮ್ಮನ್ನು ಕಂಡ ಹಾಗಲ್ಲ, ನಿಮ್ಮ ಉದ್ಗಾರಕ್ಕೆ. ಈಗ ನನ್ನ ಬಗ್ಗೆ ಕೇಳಿದ್ದೀರಿ. ಅಯ್ಯ ವೀರರೇ, ಘನಗಂಭೀರರು ತಾವು ನನ್ನ ಬಗ್ಗೆ ಕೇಳುತ್ತಾ ಇದ್ದೀರಿ. ಆದ್ರೆ ಹೇಳುವುದಕ್ಕೆ ಏನಾದ್ರೂ ಬೇಕಲ್ಲ. ಇದ್ದದನ್ನೇ ಹೇಳಬೇಕು. ಏನು ಹೇಳಬೇಕು ಅಂತ ಹೇಳಿದ್ರೆ, ಮೊದಲಾಗಿ ಈ ಯಾರು ನಮ್ಮದು ಜಾತ್ಯತೀತ. ಅದರ ಪ್ರತಿಯೊಂದು ವ್ಯವಹಾರಕ್ಕೂ ಕೇಳುವುದು ನಿನ್ನ ಜಾತಿ ಯಾವುದು, ನಿನ್ನ ಜಾತಿ, ನಿನ್ನ ಜಾತಿ ಯಾವುದು ಅಂತ ಮೊದಲು ಹೇಳಿ. ಹೌದೇ? ಮತ್ತೆ ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಹೆಸರೇನು, ಮತ್ತೆ ಪ್ರಾಯ ಎಷ್ಟಾಯ್ತು, ನೀನು ಎಲ್ಲಿದ್ದವಳು, ಎಲ್ಲವನ್ನು ಹೇಳು. ಯಾಕೆ ಇಲ್ಲಿ ಬಂದವಳು? ಎಲ್ಲವೂ ನನ್ನ ಸಂಪೂರ್ಣ ವಿಳಾಸವೇ. ಹೌದು. ಅಯ್ಯ, ಪ್ರಪಂಚದಲ್ಲಿ ಒಂದು ಮಗು ಹುಟ್ಟಿತು ಅಂತ ಆದ್ರೆ ಅದು ಕಣ್ತೆರೆದು ಮೊದಲಾಗಿ ನೋಡುವುದು ಯಾರನ್ನು? ಅಮ್ಮನನ್ನು, ತಾಯಿಯನ್ನು. ಸರಿ. ಹೌದಲ್ಲ? ನೀಯ ಮಗುವಿಗೆ ಬುದ್ಧಿಮತ್ತೆಯು ಬೆಳೆದ ನಂತರ ತಾಯಿಯೇ ಇದು ನಿನ್ನ ತಂದೆ, ಇದು ನಿನ್ನ ಬಾಂಧವರು ಎನ್ನುವ ಹಾಗೆ ಹೇಳಿಕೊಡಬೇಕು. ಆದ್ರೆ ಆ ಭಾಗ್ಯ ನನ್ನ ಪಾಲಿಗಿಲ್ಲ. ಅರ್ಥ ಆಗ್ಲಿಲ್ಲ. ಹುಟ್ಟುವುದಕ್ಕೆ ಉತ್ತಮ ಕುಲದಲ್ಲಿ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವಳು ನಾನು. ಉತ್ತಮ ಕುಲ ಅಂತ ಹೇಳಿದ್ರೆ ಬ್ರಾಹ್ಮಣ ಕುಲದಲ್ಲಿ. ಅಣ್ಣ, ಬ್ರಾಹ್ಮಣ ಗಣ್ಯ ಅಣ್ಣ, ನಾನು. ಇವಳು ಭ್ರಾಂತಿ. ಅದೇನದು ಹಾಗೆ? ಏನದು? ಬ್ರಾಹ್ಮಣತಿ ಅದನ್ನೇ ಹೇಳಿದ್ದವ. ಬ್ರಾಹ್ಮಣತಿ ಹೇಳುವುದನ್ನು ವೇಗವಾಗಿ ಹೇಳಿದ್ರೆ ಏನಾಗ್ತದೆ ಅಂತ ಅವನಿಗೆ ಗೊತ್ತು. ತತ್ಸಮ ರೂಪ. ಹೌದು, ಅದು ಗೊತ್ತು. ಸಮತತ್ವದ ವಿಷಯ ನಮ್ಗೆ ಗೊತ್ತು. ಹೌದು, ನನಗೆ ಗೊತ್ತುಂಟು, ಅದಕ್ಕೆ ಹೇಳಿದ್ದು. ಬ್ರಾಹ್ಮಣತಿ ಬ್ರಾಹ್ಮಣ ಕನ್ಯೆ, ತಾಯಿ, ಅಮ್ಮ,
ತಾಯಿ ಉಮ್ಮ ಅಂತೆ. ಅಯ್ಯೋ ದೇವರೇ, ಮತ್ತೆ ಬ್ರಾಹ್ಮಣತಿ ಅಂತ ಹೇಳ್ತಾ ಇದ್ದಾಳೆ. ಹಾಗಲ್ಲ. ಆ? ಏನು ಹಾಗೆ? ಅಮ್ಮ ಯಾರು ಅಂತ ಗೊತ್ತಿಲ್ಲ. ಒಂದು ಕ್ರಮ ಉಂಟಲ್ಲ. ಅಮ್ಮ ಯಾರು? ಅಮ್ಮ ಉಮ್ಮ ಉಮ್ಮಪ್ಪ ಪ್ರಾಸಕ್ಕೆ ಸೇರಿಸಿ ಉಮ್ಮಪ್ಪ ಅಂತ ಹೇಳ್ತಾರಲ್ಲ. ಅಮ್ಮ ಯಾರು ಅಂತ ಗೊತ್ತಿಲ್ಲ ನಿನಗೆ. ನಾನು ಬ್ರಾಹ್ಮಣನಿಗೆ ಅಮ್ಮ ಉಮ್ಮ ಹೇಗಾದದ್ದು ಅಂತ. ಅಲ್ಲ, ಅದು ಅಪ್ಪ ಬ್ರಾಹ್ಮಣ ಆದ್ರೆ ಸಾಕು, ತಂದೆ. ಮಗಳು ಉಮ್ಮ ಆಗುವುದು. ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಅಪ್ಪನ. ಈಗ ನನ್ನ ತಂದೆ ತಂದೆ ಗೋವಿಂದ. ತಂದೆ ಗೋವಿಂದ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದಲ್ವಾ ಬ್ರಾಹ್ಮಣ. ಅಪ್ಪನ ಹೆಸರು ಮತ್ತೆ ಬ್ರಾಹ್ಮಣರ ಹೆಸರು ಹಾಗೆ ಇಡುದು, ಗೋವಿಂದ, ನಾರಾಯಣ, ಕೃಷ್ಣ. ಬಹುಶಃ ಗೋವಿಂದ ಭಟ್ಟನ ಮಗಳಲ್ವಾ? ಹಾಗೆ ಯಾವ ಗೋವಿಂದ ಭಟ್ಟವ? ಹಾಗಲ್ಲ. ಮತ್ತೆ ನನ್ನ ತಂದೆ ಗೋವಿಂದನ ಪಾದ ಸೇರಿದ್ದಾರೆ. ನನ್ನ ತಂದೆ ಯಾರು ಗೊತ್ತಿಲ್ಲ ನನಗೆ. ಅಪ್ಪನನ್ನು ಕಳಕೊಂಡವಳು, ಅಮ್ಮನನ್ನು ಕಳೆದುಕೊಂಡವಳು. ಹಾಗಿದ್ರೆ ಇದು ಅಪ್ಪ ಅಮ್ಮನನ್ನು ಕಳೆದುಕೊಂಡ ಮುಖ್ಯ ತಿಂದವಳು. ನೀವು ಹೀಗೆ ಮಾತ್ರ ನಾನು ಹೋಗ್ತೇನೆ. ನೀನೆಲ್ಲಿ ಹೋಗು? ಮತ್ತೆ ಬೇಸರ ಮಾಡಬೇಡ. ನಾವು ಆಡಿದ್ದರಲ್ಲಿ ಏನಾದ್ರೂ ಬೇಸರ ಆಗ್ತದೆ ಅಂತಾದ್ರೆ ಹೇಳಿಬಿಡು, ಅದು ನಾವು ಹಿಂದೆ ಪಡೆಯುವುದಕ್ಕೂ ನಮಗೆ ಗೊತ್ತುಂಟು. ಹೌದಾ? ಒಳ್ಳೆಯ ಮನಸ್ಸು ನಿಮ್ಮದು. ಈಗ ನಾನು ಇಷ್ಟು ಎತ್ತರಕ್ಕೆ ಬೆಳೆದದ್ದು ಹೇಗೆ? ಯಾರು? ಎಷ್ಟು ಎತ್ತರಕ್ಕೆ? ಇಷ್ಟೇ ನಾನು ಬೆಳೆಯುವುದಕ್ಕೆ ಇಷ್ಟೇ. ಮತ್ತೆ ಇನ್ನು ಆಗುವುದಿಲ್ಲ. ಮತ್ತೆ ನನ್ನಷ್ಟೇ ಎತ್ತರಕ್ಕೆ ಬೆಳೆದ್ರೆ ಮತ್ತೆ ಕಾಣ್ಲಿಕ್ಕಾದೀತ? ಬಂಧು ಬಾಂಧವರ ಇಷ್ಟ ಎತ್ತರ ಸಾಕಾಯ್ತಾ? ಹೌದಾ? ಇದು ಬೊಂಬೆ ಹಾಗೆ ಅಲ್ವಾ? ಇದಕ್ಕಿಂತ ಹೆಚ್ಚಿದ್ರೆ ಸರಿಯಲ್ಲ. ನನಗೆ ಎಷ್ಟು ಎತ್ತರಕ್ಕೆ ಸಾಕು, ನನಗೆ ಎಷ್ಟು ಎತ್ತರಕ್ಕೆ ಸಾಕು. ನಿನಗಾಗ್ಲಿಕ್ಕಿಲ್ಲ. ಯಾಕಾಗುದಿಲ್ಲ? ಆಗ ನಮಗೆ ಅಂತ ಬಂದದ್ದು ಈಗ ನನಗೆ ಅಂತ ಬರುವುದಕ್ಕೆ ಪ್ರಾರಂಭ. ಇಲ್ಲ ಇಲ್ಲ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ನೀನಿದ್ದು ಹಿತವಾಗಿತ್ತು. ಈಗ ಮತ್ತೊಮ್ಮೆ ಸಂತೋಷವಾಯ್ತು ನನಗೆ. ಯಾಕೆ? ಎಲ್ಲ ಹೇಳ್ತಾ ಇರ್ತೇವೆ, ನೀನು ಇನ್ನು ಬೆಳಿಬೇಕು, ನೀನು ಇನ್ನು ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು ಅಂತ. ಆಗುವುದಿಲ್ಲ. ನಾನು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಆದರೆ ಇಷ್ಟು ಎತ್ತರಕ್ಕೆ ನಾನು ಬೆಳೆದದ್ದು ಹೇಗೆ? ನನ್ನ ಬಂಧು ಬಾಂಧವರ ಶುಶ್ರೂಷೆಯಿಂದ. ಅವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ಸಾಕಿ ಸಲಹಿ ವಿದ್ಯೆ ಬುದ್ಧಿ ಸಂಸ್ಕಾರ ಎಲ್ಲವನ್ನು ನೀಡಿದವರು. ಅವರೆಲ್ಲರಿಗೂ ನಾನು ಕೃತಜ್ಞಳಾಗಿದ್ದೆ. ಈಗ ಗೊತ್ತಾಯ್ತು, ಇದು ಸಾರ್ವಜನಿಕ ಸ್ವತ್ತು. ಅಯ್ಯೋ ದೇವರೇ, 10 ಸಂವತ್ಸರ ಸೇವೆ. ಹೌದಾ? 10 ಸಂವತ್ಸರ ಸೇವೆ, ಬಂಧು ಬಾಂಧವರು ಎಲ್ಲ ಸಾಕಿದ್ದು. ಇದೆಲ್ಲ ನಿನ್ನದಲ್ವಾ? ಇದೆಲ್ಲ ನನ್ನದೇ. ನನ್ನವರು ನನಗಾಗಿ ಕೊಟ್ಟದ್ದು. ನಿನ್ನ ಊರಿನವರೆಲ್ಲ ನಿನಗೆ ದೇಣಿಗೆ ಕೊಟ್ಟರು? ದೇಣಿಗೆ ಅಲ್ಲ, ಪ್ರೀತಿಯಿಂದ. ಪ್ರೀತಿಯಿಂದ ನನಗೆ ನೀನೇ ಇಟ್ಟುಕೋ ಮಗಳೇ ಅಂತ ಕೊಟ್ಟದ್ದು. ಆಗಲೇ ನಿನ್ನ ಬಂಧು ಬಾಂಧವರು ನಿನ್ನನ್ನು ಪೋಷಿಸಿದ್ರು. ಹೌದು. ಆಮೇಲೆ ಈಗ ಹೆಣ್ಣು ಮಕ್ಕಳ ಸ್ವಭಾವವೇ ಹಾಗೆ. ಒಂದು ವಯಸ್ಸಿನ ತನಕ ಎಲ್ಲರೊಂದಿಗೆ ಬೆರೆತು ಮಾತನಾಡುತ್ತಾ ಇರ್ತಾರೆ, ಹರ್ಷದಿಂದ ಇರುತ್ತಾರೆ. ಒಂದು ಪ್ರಾಯವನ್ನು ಏರಿದಾಗ ಸಂಕೋಚ ಸ್ವಭಾವ ಅವರಲ್ಲಿ ಮೂಡುತ್ತದೆ. ತಲೆ ತಗ್ಗುತ್ತದೆ, ನೋಟವು ನೆಲಕೊತ್ತುತ್ತದೆ. ಆ ಪ್ರಾಯ ನನಗೆ ಬಂತು. ನನ್ನವರಲ್ಲಿ ಹೇಳಿದೆ, ಇಷ್ಟುವರೆಗೆ ನಿಮಗೆ ಭಾರವಾಗಿ ಇದ್ದವಳು ನಾನು, ಇನ್ನು ನಿಮಗೆ ಭಾರವಾಗಿ ಇರುವುದಿಲ್ಲ. ನನ್ನ ವರನನ್ನು ನಾನೇ ಅನ್ವೇಷಿಸುತ್ತಾ ಹೋಗುತ್ತೇನೆ ಎಂದು ನನ್ನವರಿಗೆ ಹೇಳಿ ವರಾನ್ವೇಷಣೆಗಾಗಿ ತಿರುಗುವುದಕ್ಕೆ ಹೊರಟವಳು. ತಿರುಗುತ್ತಾ ಈ ಕಡೆಗೆ ಬಂದವಳು. ಪ್ರಾಯ ಬಂದಿದೆ, ಮದುವೆ ಎನ್ನುವಂತಹ ಸಂಸ್ಕಾರ ನನಗಾಗಬೇಕು. ಯಾರ್ಯಾರೋ ಕಂಡದ್ದನ್ನು ನಾನು ಮದುವೆ ಆಗುವುದಿಲ್ಲ. ನನ್ನ ಮನಸ್ಸಿಗೆ ಯಾರು ಹಿತವಾಗುತ್ತಾರೆ ಅವರನ್ನೇ ನಾನು ಮದುವೆ ಆಗಬೇಕು ಈ ಕಡೆಗೆ ಬಂದವಳು. ಈ ಮಧ್ಯೆ ಒಂದು ಪ್ರಶ್ನೆ. ಏನು? ನಿನಗೊಂದು ಶುಭ ನಾಮ ಇರ್ಬೇಕಲ್ಲ? ನನ್ನ ಹೆಸರು ಕೇಳಬೇಕಾ? ಹೇಳು. ತಿಲೋತ್ತಮೆ. ತಿಲ ಅಂದ್ರೆ ಎಳ್ಳು, ತಿಲ ಅಂದ್ರೆ ಆಗ್ಲಿ, ಒಳ್ಳೆ ಹೆಸರು, ಅನ್ವರ್ಥವಾದಂತಹ ನಾಮವೇ ಸರಿ. ಅಂತೂ ನೀನು ಪುರುಷನನ್ನು ಹುಡುಕಿಕೊಂಡು ಬಂದದ್ದು, ವರಾನ್ವೇಷಣೆಗಾಗಿ ಬಂದದ್ದು. ಈಗ ಹೇಗಾಯ್ತು ಗೊತ್ತುಂಟ? ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗಾಗಿದೆ. ಒಂದು ಮಾತು ನಿನ್ನಲ್ಲಿ, ಸುಂದರಿ, ಸೋದಲು ಬಲಪಟ್ಟಲು ಕೇಳು ಸೋದಲು ವಿಕ್ರಮನು ಕುಂದರದ ಸುಖ ಹೊಂದಲು ಬಾರಿಲಿ ಬೆಂದು ಸ್ಮರ ಹತಿಯಿಲ್ದ ಶುಭಾಗಿ ಅರ್ಥ ಮಾಡಿಕೊಂಡವರಿದ್ದೇವೆ. ವಿರಹದ ಬಳಲಿಕೆಯಿಂದ ಇಲ್ಲಿವರೆಗೆ ನೀನು ಬಂದಿದ್ದಿ, ನಾವು ಅಷ್ಟೇ.
ಹೌದೇ? ಅಲ್ಲ, ನನ್ನ ಪರಿಚಯವನ್ನು ನೀವು ಕೇಳಿದ್ದೀರಿ, ಹೌದು. ಹೌದು. ನೀವಿಬ್ಬರು ಯಾರು ಅಂತ ಆಗಬೇಕಲ್ಲ. ಹೇಳಿದನಲ್ಲ, ಸುಂದ ಸುಂದ ಎನ್ನುವ ಹಾಗೆ ಪ್ರಪಂಚ ನಮ್ಮನ್ನು ಸುಂದೋಪ ಸುಂದರು ಎನ್ನುವ ಹಾಗೆ ಗುರುತಿಸಿದ್ದಾರೆ. ಮೂರು ಲೋಕದ ವಿಭುಗಳಾಗಿ ನಾವಿರುವರು ಮೆರೆಯುತ್ತಾ ಇದ್ದೇವೆ. ಜೀವನದಲ್ಲಿ ಇದುವರೆಗೆ ನಾವು ಹೋರಾಟವನ್ನೇ ಮಾಡಿದವರು. ಆದರೆ ಈಗ ನಿನ್ನನ್ನು ಕಂಡ ಮೇಲೆ ನಮಗೊಂದು ಆಸೆ ಹುಟ್ಟಿಕೊಂಡಿದೆ. ಏನದು? ಮದುವೆ ಆಗಬೇಕು ಎನ್ನುವ ಹಾಗೆ. ಒಳ್ಳೆಯ ಒಂದು ಹೆಣ್ಣನ್ನು ನೋಡಿಕೊಳ್ಳಿ. ಆದರೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೇಗದು? ನಮ್ಮ ಜೀವನ ಇದುವರೆಗೆ ಸಾಗಿಕೊಂಡು ಬಂದದ್ದು ಹಾಗೆ. ಒಂದಾಗಿ ಹುಟ್ಟಿದವರು, ಒಂದಾಗಿ ಬೆಳೆದವರು, ಒಂದಾಗಿ ಸಾಯುವವರು. ಅಲ್ಲ, ಹಾಗೆ ಅಲ್ಲ ಕ್ರಮ. ಎಂತದು ಮಾರಾಯ್ತು, ಒಂದು ಮದುವೆ ಆಗ್ಲಿಲ್ಲ, ಇಷ್ಟು ಬೇಗ ಸಾಯ್ಬೇಕು ಅಂತ ಹೇಳ್ತಾರೆ. ಹಾಗೆ. ನೀನು ಪೆದಮ್ಮು ಮಾತಾಡಬೇಡ, ಪೆದಮ್ಮು ಮಾತಾಡಬೇಡ. ಸರಿ ಸರಿ, ನೀವು ಮುಂದುವರಿಸಿ, ನೀವು ಮುಂದುವರಿಸಿ. ಅಲ್ಲ, ಅದರ ಬಗ್ಗೆ ಮತ್ತೆ ಯೋಚನೆ ಮಾಡೋಣ. ನಿನ್ನನ್ನು ಕಂಡಾಕ್ಷಣ ನಮಗೀರುವರೆಗೂ ಒಂದು ಆಸೆ ಹುಟ್ಟಿಕೊಂಡಿದೆ. ಆಸೆ? ನಿನ್ನನ್ನು ಮದುವೆ ಆದರೆ ಹೇಗೆ ಎನ್ನುವ ಹಾಗೆ. ಮೂರು ಲೋಕಗಳ ವಿಭುಗಳಾಗಿರುವಂತಹ ಸುಂದೋಪ ಸುಂದರು ನಿನ್ನ ಮೇಲೆ ಮನ ಮಾಡಿದ್ದಾರೆ. ನಿನ್ನನ್ನು ಮದುವೆ ಆಗಬೇಕು ಎನ್ನುವಂತಹ ಆಕಾಂಕ್ಷೆಯಲ್ಲಿದ್ದೇವೆ. ಏನು ನಿನ್ನ ಅಭಿಪ್ರಾಯ? ಈಗ ಮದುವೆ ಆಗಬೇಕು. ಹೌದು. ಈರ್ವರನ್ನು. ಆಗುತ್ತದೆ ಅದು? ಯಾಕೆ ಆಗುವುದಿಲ್ಲ? ಅದು ಹೇಗಾಗುವುದು? ಯಾಕೆ? ಪ್ರಪಂಚದ ನಿಯಮ ಹೇಗೆ? ಏನು? ಒಂದು ಹೆಣ್ಣಿಗೆ ಹಾ. ಅನುರೂಪನಾಗಿ ಒಂದು ವರ. ಈಗ ನೀವು ಈರ್ವರು ನನ್ನ ಒಬ್ಬಳನ್ನು ಹೇಗೆ ಮದುವೆ ಆಗುವುದಕ್ಕೆ ಸಾಧ್ಯ? ಏನು ಮದುವೆ ಆಗದೆ ನಾವು ಸ್ವಲ್ಪ ಬದಲಾವಣೆ ತರಬೇಕು. ಸಮಾಜದ ರೀತಿ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಬೇಕು. ನೀನು ಹೇಳಿದ ಹಾಗೆ ಒಂದು ಪುರುಷನಿಗೆ ಒಂದು ಹೆಣ್ಣು. ಆದ್ರೆ ನಮ್ಮ ಜೀವನದ ಕ್ರಮವೇ ಹಾಗಲ್ಲ. ನಾವು ಒಂದು ಹಣ್ಣನ್ನೇ ಇಬ್ಬಾಗ ಮಾಡಿ ತಿಂದವರು, ಒಂದೇ ಚಾಪೆಯಲ್ಲಿ ಮಲಗಿದವರು, ಒಂದೇ ಬಟ್ಟಲಿನಲ್ಲಿ ಉಂಡವರು. ನಾವು ಒಂದಾಗಿ ಜೀವನ ಮಾಡ್ತೇವೆ. ಜೀವನ ಸಾಗಿಸುವುದು ಹೇಗೆ ಅಂತಲ್ವಾ, ಅದು ನಾವು ಯೋಜನೆಯನ್ನು ಹಾಕಿಕೊಡ್ತೇವೆ. ಒಂದು ಹೀಗೆ ಮಾಡುವ, ಒಂದು ವಾರ ನನ್ನೊಂದಿಗಿರು, ಮತ್ತೆ ಒಂದು ವಾರ ಬೇಕಾದ್ರೆ ಇವನೊಂದಿಗೆ. ಬೇಡ, ಹೀಗೆ ಮಾಡುವ. ಒಂದು ಹೆರುವಲ್ಲಿವರೆಗೆ ನನ್ನೊಂದಿಗೆ ಇರು, ಆಮೇಲೆ ಒಂದು ಹೆರುವಲ್ಲಿವರೆಗೆ ಅವನೊಂದಿಗಿರು. ಏನು ನೀವು ಹಣ್ಣನ್ನು ಇಬ್ಬಾಗ ಮಾಡಿದಾಗ ಹೆಣ್ಣನ್ನು ಮಾಡುವುದೆಂಬ? ಯಾಕೆ ಆಗುವುದಿಲ್ಲ? ಅದು ಹಾಗೆ ಆಗುವುದಿಲ್ಲ. ಹಣ್ಣು ಬೇರೆ, ಹೆಣ್ಣು ಬೇರೆ. ಪ್ರಪಂಚದಲ್ಲಿ ಒಪ್ಪ್ಯಾರು. ಆದ್ರೆ ನನ್ನ ಮನಸ್ಸಿಗೆ ಓರ್ವನನ್ನೇ ನಾನು ಮದುವೆ ಆಗಬೇಕು ಎಂದು ಹಂಬಲಿಸಿ ಬಂದವಳು. ಅವ ಹೇಗಿರಬೇಕು ಅದನ್ನು ಹೇಳು. ವೀರನಾಗಿರಬೇಕು, ಶೂರನಾಗಿರಬೇಕು. ಈಗ ನೀವೇ ಹೇಳಿದ್ದೀರಿ, ಲೋಕ ಮೂರನ್ನು ಗೆದ್ದವರು ನೀವು ಅಂತ. ಆದರೆ ಲೋಕ ಮೂರನ್ನು ಗೆಲ್ದ ಪಡುಬಟ ವೀರ ನೋರ್ವನನ್ನೇ ಮದುವೆಯಾಗುವುದು ನಾನು ದಿಟ. ಇಲ್ಲಿ ಪರಾಕ್ರಮಿ ಯಾರು ಅಂತ ಗೊತ್ತಾಗಿದೆ? ಎಲ್ಲವ ತಳಕ್ಕೆ ಸುಂದರ ಬೆಳೀತ ಎಲ್ಲೋ ಬದಲಿಗೆ ಸುಲ್ದಲು ಬೇಳಿದ ತಂದಿರ ಮುಖ ಕೇಳ ಹಿಂದೆ ಗೆಳಿದ ಸುರ ವೃಂದವ ಸಮರದಿ ಕುಂದರದನೆ ಬಾಲೆ ಮದುವೆ ಆಗುವುದು ಸರಿಯಲ್ಲ. ಒಬ್ಬನನ್ನೇ ಆಯ್ಕೆ ಮಾಡಿಕೊಳ್ಬೇಕು. ನೀನು ಜೀವನದಲ್ಲಿ ಇಟ್ಟಂತ ಆಸೆ ಅದು. ಓರ್ವ ಮಹಾಪರಾಕ್ರಮಿಯನ್ನು ಮದುವೆ ಆಗಬೇಕು. ಸಂತೋಷ. ಮೂರು ಲೋಕಗಳನ್ನು ಗೆಳೆದವರು, ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಿ ನಾವಿಲ್ಲಿವರೆಗೆ ಬಂದವರು. ನೀನು ಆಲೋಚನೆ ಮಾಡು. ಇವ ನನ್ನೊಂದಿಗಿದ್ದಾನೆ. ಆದರೆ ಪ್ರತಿಯೊಂದು ಕಡೆಗಳಲ್ಲಿಯೂ ಹೋರಾಟ ಮಾಡಿ ಯುದ್ಧವನ್ನು ಗೆದ್ದದ್ದು ನಾನು. ಇವ ಹೇಗೆ ಬಲ್ಲೆಯ? ಈ ಬಸವನ ಹಿಂದೆ ಬಾಲ ಇರ್ತದಲ್ಲ ಅಷ್ಟೇ. ನನ್ನ ಹಿಂದೆ ಒಟ್ಟಾರೆ ಬದ್ಧತೆ. ಮತ್ತೆ ನನಗೆ ಬಿಡುವುದಕ್ಕಾಗ್ತದ? ನನ್ನೊಂದಿಗೆ ಹುಟ್ಟಿಕೊಂಡಿದ್ದಾನೆ. ಬರೇ ದುರ್ಬಲನಿದ್ದಾನೆ. ಮತ್ತೆ ಸತ್ಯ ಹೇಳಬೇಕಾ, ಇವನಿಗೆ ಸ್ವಲ್ಪ ಬುದ್ಧಿಯು ಮಂದ.
ಹೌದಾ? ಹೌದಪ್ಪ. ಆದ್ರೆ ತಮ್ಮ ಎನ್ನುವಂತಹ ಮಮಕಾರದಲ್ಲಿ ಈತನನ್ನು ನನ್ನೊಂದಿಗೆ ಸೇರಿಸಿದ್ದು ಬಿಟ್ರೆ ಇವನಿಂದ ಏನು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. 3 ಲೋಕಗಳನ್ನು ಗೆಲಿದವ ಸುಂದರನ್ನು ಒಡವಿ ಮೂರು ಕೇಳು ಜಲ ಜಾಪಕ್ಕೆ ತಿರುಗಿಡಿಸಿದವನೇ ಮಲ್ಲ. ಇಷ್ಟರವರೆಗೆ ಸುಂದಾತ ನನ್ನನ್ನು ಕರೆಯುತ್ತಿದ್ದವ ಈಗ ಏನಂದಿ? ಬಸವ. ಬಸವನ ಬಾಲ, ಬಸವನ ಬಾಲ. ಅವಳಿಗೆ ಗೊತ್ತಾಗಿದೆ. ನೀನು ಅದೇ ಮತ್ತೆ ಅದನ್ನೇ ಹೇಳ್ಬಾರ್ದು. ನಾನು ಮಂದ ಬುದ್ಧಿ ಅಂತ ಹೇಳಿದ ಅದನ್ನ ನಿನಗೆ ಬಾಲ ಅಂತ ಅರ್ಥ ಆಗಲಿಲ್ಲ. ಅಲ್ಲ, ನನಗೆ ಗೊತ್ತಾಯ್ತು ಬಸವನ ಬಾಲ ನೀನಲ್ಲ, ಬಸವನ ಕೋಡು ಮುಂದೆ ಇರುವ. ಗೊತ್ತಾಯ್ತಲ್ಲ? ಈಗ ನಾನು ಕೋಡ. ಹಾಗಲ್ಲ, ಬಸವ ಅವನಾದ್ರೆ ಅವನ ಕೋಡು ನೀನು ಅಂತ. ನಾನು ಮುಂದೆ. ನೀನು ಮುಂದೆ. ಕೋಡು ಅಂತ ಹೇಳಿದ್ದಲ್ಲ, ಬಾಲ ಅಂತ ಹೇಳಿದ್ದು. ನಾವು ಅದನ್ನು ಬದಲಾಯಿಸಿದ್ದೇವೆ, ನೀನು ಅಲ್ಲಿ ನಿಲ್ಲು. ಎಷ್ಟು ಬದಲಾಯಿಸಿದ್ರು ಸತ್ಯ ಸುಳ್ಳಾಗ್ತದ? ಇಲ್ಲಿ ಕೇಳ. ಅವನು ಅವನ ಪರಾಕ್ರಮ ಹಾಗೆ ಹೀಗೆ ಅಂತ ಹೊಗಳಿದ. ಬಹಳಷ್ಟು ಹೊಗಳಿದ್ದಾನೆ. ಎಂತದ್ದು ಕರ್ಮ? ದೇವಲೋಕ ಗೆದ್ದವನಂತೆ. ಅವನ ಬೊಜ್ಜ ಗೆದ್ದದ್ದು. ಅವನಲ್ಲೇ ಎಂತದ? ನಾನು ಹೋರಾಟ ಮಾಡಿ ದೇವೇಂದ್ರನಿಗೆ 4 ಬಾರಿಸಿದ ಮೇಲೆ ಬಂದ ಇವ. ಅಷ್ಟು ಬಿಟ್ಟರೆ ಇವನಿಂದ ಏನೂ ಆಗುವುದಿಲ್ಲ. ನೋಡಿ ಸರಿ ಕೇಳು. ಅವನ ಕಿರೀಟ ಉಂಟಲ್ಲ, ಒಮ್ಮೆ ಅದನ್ನು ಕಳಚುವುದಕ್ಕೆ ಹೇಳು. ಆಗ ಗೊತ್ತಾಗ್ತದೆ ನಿನಗೆ ಅವ ಎಷ್ಟು ಉಂಟು ಅವನಲ್ಲಿ ಅಂತ. ಕೂದಲೇ ಇಲ್ಲ ಅಂತ ಹೇಳ್ತೇನೆ ನಾನು. ಕೂದಲೇ ಇಲ್ಲದವನನ್ನು ಕಟ್ಟಿಕೊಂಡು ನೀನು ಏನು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ? ಹಾಗಾದರೆ ಕಿರೀಟ ನಿನ್ನಲ್ಲಿ ಉಂಟು. ಒಮ್ಮೆ ನಿನ್ನ ಕಿರೀಟವನ್ನು ಕಳಿಸಿ. ನನ್ನ ಕಿರೀಟವನ್ನು ಕಳಿಸಿದ್ರೆ ನನ್ನಲ್ಲಿ ಕಪ್ಪು ಕೂದಲು ಉಂಟು. ಹೌದಾ? ಅವನಲ್ಲಿ ಕೂದಲೇ ಇಲ್ಲ. ಅಲ್ಲ ಕೇಳ್ತೇನೆ, ಅಲ್ಲ, ಅದರಲ್ಲಿ ಇವನಿಗೇನು ಸಮಸ್ಯೆ? ಈ ಕೂದಲು ಇಲ್ಲದೆ ಇರುವುದಕ್ಕೂ ಮದುವೆಗೂ ಸಂಬಂಧ ಉಂಟು? ಇಲ್ಲ. ನಾನು ಹೇಳ್ತೇನೆ, ಓರ್ವನಿಗೆ ಕೂದಲು ಇಲ್ಲ ಅಂತ ಆದ್ರೆ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ. ಅದು ಹೇಗೆ? ಹೇಗೆ? ವೈಜ್ಞಾನಿಕವಾಗಿ ನಾನು ಸಾಧಿಸಿ ಹೇಳ್ತೇನೆ. ಹೇಳು. ಹೆಣ್ಣು ಮಕ್ಕಳಿಗೆ ಕೂದಲು ಎಲ್ಲಿಯಾದ್ರೂ ಹೋಗ್ತದ? ಇಲ್ಲ. ಎಲ್ಲಿಯಾದ್ರೂ ರೋಗ ಬಂದ್ರೆ ಮಾತ್ರ ಹೋಗುವುದು. ಹಾಗಿದ್ರೆ ಕೂದಲು ಹೋಗದೆ ಇರುವುದು ಹೆಣ್ಣಿನ ಲಕ್ಷಣ. ಕೂದಲು ಹೋಗುದು ಯಾರ್ದು? ಹಾಗಿದ್ರೆ ಪುರುಷರದು ಮಾತ್ರ. ಹಾಗಿದ್ರೆ ಕೂದಲು ಹೋಗುವುದು, ಬೋಳು ತಲೆಯಾಗುವುದು ಪುರುಷರ ಲಕ್ಷಣ. ಒಂದು ವೇಳೆ ಓರ್ವ ಪುರುಷನಿಗೆ ಹೆಚ್ಚು ಕೂದಲು ಹೋಯ್ತು ಅಂತ ಆದ್ರೆ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ. ಆ ಸಾಲಿಗೆ ನಾನು ಸೇರಿದ್ದೇನೆ. ಇವನನ್ನು ಇವ ಸಮರ್ಥಿಸಿಕೊಳ್ಳು. ಹುಡುಗಿಯ ಕೂದಲು ಹೋದ್ರೆ ಇಲ್ಲಿ ಕೇಳ, ಅವಳಿಗೆ ರೋಗ. ಇಲ್ಲಿ ಕೇಳ, ಕೂದಲು ಹೋದ್ರೆ ಇಲ್ಲಿ ಕೇಳ, ರೋಗ. ಇವನಿಗೆ ರೋಗ. ಇಲ್ಲಿ ಕೇಳು. ಇವ ರೋಗಿ. ನಾನು ಈಗ ಬಿಚ್ಚಿದ್ದೇನೆ. ನನಗೆ ತಲೆ ಮುದ್ರೆ ಇಲ್ಲ, ಈಗ ಬಿಚ್ಚಿದ್ದೇನೆ. ನಾನು ಕಿರೀಟ ಬಿಚ್ಚಬೇಕಾಗಬೇಡ. ನಾನು ಕಿರೀಟ ಬಿಚ್ಚಬೇಕಾಗಬೇಡ. ಬೇಡಲ್ಲ, ನಾ ಕಟ್ಟಿಕೊಡ್ತೇನೆ. ಇಲ್ಲಿ ಬನ್ನಿ. ನೀವು ಕಿರೀಟ ಕಳಚುವುದು ಬೇಡ, ನನಗೆ ಯಾರಲ್ಲಿ ಎಷ್ಟು ಕೂದಲಿರುವುದು ಅದೂ ಗೊತ್ತಾಗುವುದು ಬೇಡ. ನಾನು ಬಂದದ್ದು ಯಾಕೆ? ಮಹಾಪುರುಷ ಮಹಾವೀರನೋರ್ವನನ್ನು ಮದುವೆ ಆಗುವುದಕ್ಕೆ. ಅರ್ಥ ಆಯ್ತು? ನಾನು ವೀರ. ಯಾಕೆ ಅಂತಲೂ ನನಗೆ ಅರ್ಥ ಆಯ್ತು. ಹೆಣ್ಣು ಬಯಸುವುದು ಯಾರನ್ನು? ಸುಂದರನಾಗಿರಬೇಕು ಎನ್ನುವ ಹಾಗಲ್ಲ, ಆತ ಪರಾಕ್ರಮಿಯಾಗಿರಬೇಕು ಎನ್ನುವ ಹಾಗೆ. ನೀನು ಹಾಗಿದ್ರೆ ನನ್ನನ್ನೇ ಮದುವೆ ಆಗಬೇಕು. ಯಾಕೆ? ನಾನು ಮಹಾಪರಾಕ್ರಮಿ. ಇವನ ವಿಷಯ ನಿನಗೆ ಗೊತ್ತುಂಟ? ಇವ ಗಂಡು ಅಲ್ಲ, ಹೆಣ್ಣು ಅಲ್ಲ. ಆ ಮಾರ್ಗದ ಬದಿಯಲ್ಲಿ ಹೀಗೆ ಮಂಗಳಮುಖಿ ಇವ ಉಂಟಲ್ಲ, ಇವ ದೊಡ್ಡ ಬಟಾಯಿ. ಇವನನ್ನೇ ಕೊಚ್ಚಿಕೊಳ್ಳುವುದು ಬಿಟ್ರೆ ಅವನಿಗೆ ಸ್ವಲ್ಪ ಸ್ವಸ್ವರೂಪ ಜ್ಞಾನ ಅಂತಲೇ ಇಲ್ಲ. ಹೌದು. ಹೇಗೆ ನೋಡು, ಅಂತಹವನನ್ನು ನೀನು ಮೆಚ್ಚಬೇಡ. ನೋಡು, ವೀರತ್ವದ ವಿಸ್ಫುಲಿಂಗ ನಾನು. ಎಂತದು? ವೀರತ್ವದ ವಿಸ್ಫುಲಿಂಗ. ನಾನು ಗಂಡು, ಗೊತ್ತಾಯ್ತಲ್ಲ? ನನ್ನನ್ನು ಮದುವೆ ಆಗ ನಿನಗೆ ಜೀವನದಲ್ಲಿ ಅಂತ
ಎಂದರೆ ಗೋಪುರದಿಂದ ಕೋಪದ ಎಂದರೆ ಗೋಪುರದಿಂದ ಒಬ್ಬನನ್ನು ನೋಡುತ್ತಾಳೆ ಎಂದ ಇಂದ್ರಾದ್ಯಮರ ಗೆಲಿದ ಭಟನಿಂದರಿಯದೆ ಮತಾಂಧ ಏ ದುಷ್ಟನೇ! ನನ್ನ ಯೋಗ್ಯತೆಯನ್ನು ಒಪ್ಪಿ ನನ್ನ ಪಾದಾರ ಬಿಂದಗಳಿಗೆ ಪಡಮಟ್ರೆ ನಿನ್ನ ಪ್ರಾಣ ಬಿಡ್ತೇನೆ. ಅಲ್ಲ ಅಂತಾದ್ರೆ ನಿನ್ನ ಶಿರಸ್ಸನ್ನು ಛೇದಿಸಿ ನಿನ್ನ ಹೆಣದ ಮೇಲೆ ಅವಳನ್ನು ಮದುವೆ ಆಗುವಾಗ ಯಾರು ಬಿಡು ಬಿಡು ಬಡಿವಾರವನು ಬಿಡು ಬಿಡು ಬಡಿವಾರವನು ಸುರಡಿಯಿಂದ ವೈಕ್ರಮವ ಒಡೆಯಲಾದಿಯು ತಿಳಿದು ನೀ ನಡೆಯುವುದು ಈಕೆ ತೋರಿದ್ದು ಹುಡುಗಿಯನ್ನು ಕಂಡಾಗ ಸೊಂದು ಸುರಿಸುತ್ತಾ ತಮ್ಮನನ್ನೇ ಮರೆತ ಎಲ್ಲ ಮತಿಭ್ರಾಂತ. ನಾನು ಜೊಲ್ಲು ಸುರಿಸಿದ್ದು, ನೀನು ಜೊಲ್ಲು ನುಂಗಿದ್ದು. ನಿನ್ನ ತಲೆ ಕಡಿತೆ. ಯಾರು ಬಾ ನೋಡು. ತಮ್ಮ, ಒಂದು ಎಚ್ಚರಿಕೆ ಮಾತನ್ನು ಹೇಳ್ತೇನೆ. ಏನ ಬ್ರಹ್ಮದೇವ ಕೊಟ್ಟಂತ ವರಪ್ರಸಾದ ನಿನಗೆ ನೆನಪಿದೆಯಲ್ಲ? ಹಾ. ನೀವು ಪರಸ್ಪರ ಹೋರಾಟ ಮಾಡಿದ್ರೆ ಹಾ. ನಿಮಗೆ ಮರಣ ಎನ್ನುವ ಹಾಗೆ. ಹಾ. ಆದ ಕಾರಣ ನಿನ್ನ ಮರಣವನ್ನು ಹಾ. ನೀನು ಬಯಸಬೇಡ. ಹಾ. ಇವಳನ್ನು ನನಗೆ ಮದುವೆ ಮಾಡಿಕೊಟ್ಟು ಹಾ. ಅನ್ಯೋನ್ಯತೆಯಿಂದ ಜೀವನವನ್ನು ಸಾಗಿಸೋಣ. ಹಾ. ಯುದ್ಧವನ್ನು ನಿಲ್ಲಿಸು. ಏನೋ ನೀನು ಮಾತನಾಡುತ್ತಿರುವೆ. ಏನು? ಮೊದಲಾಗಿ ನೀನು ನಮ್ಮಲ್ಲಿ ವೈರತ್ವವನ್ನು ಬೆಳೆಯುವುದಕ್ಕೆ ನೀನು ಪ್ರೇರಕನಾದದ್ದು. ನಾನು ನನ್ನಷ್ಟಕ್ಕೆ ನಿಂತಿದ್ದೆ. ಏನು ಹೇಳಿದೆ? ಏನು? ನಾನು ನಪುಂಸಕನೋ ನೀನು ನಪುಂಸಕನೋ ಎನ್ನುವುದನ್ನು ಕಟಾರಿಯೇ ತೀರ್ಮಾನಿಸಲಿ. ಬೇಡ ನಿನಗೆ. ನಿನಗೂ ಬೇಡ. ನೀನು ಸಾಯ್ತಿ. ಅಡಿದು ಬಿಸಾಡ್ತೇನೆ. ನೀನು ಹಾಳಾಗ್ತಿ. ತರುಳಿ ಬಾಹತಿ ದೈತ್ಯರೀರ್ವರು ದುರವಲಸಗುತ ಹರಳಲಿ ಗಿಳಿ ಸುರರು ಘೇಯಲ್ದಿರುತ್ತ ಪೂಮಳೆ ಗರೆದರಾಗ ಆ ಅಂತೂ ಇಂದು ಸುಂದೋಪ ಸುಂದರ ವಧೆಯಾಯಿತು, ಲೋಕ ಕಲ್ಯಾಣವಾಯಿತು. ಸುರರೆಲ್ಲರೂ ಸಂತೋಷದಿಂದ ಸಮವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಇನ್ನು ಇಲ್ಲಿ ಇರುವುದೇ ನಾನು? ಬ್ರಹ್ಮಲೋಕಕ್ಕೆ ನೇರವಾಗಿ ಹೋಗುವುದೇ? ಅಲ್ಲ, ಹೊರಡುವ ಕಾಲದಲ್ಲಿ ನನ್ನ ತಂದೆಯವರು ಹೇಳಿದ್ದಾರೆ, ಮಗಳೇ, ಮತ್ತೆ ಈ ಬ್ರಹ್ಮಲೋಕಕ್ಕೆ ನೀನು ಬರುವುದಲ್ಲ, ನೇರವಾಗಿ ಸ್ವರ್ಗಲೋಕವನ್ನು ಸೇರಬೇಕು. ಅದರೊಂದಿಗೆ ಸೂರ್ಯ ಮಾರ್ಗದಲ್ಲಿ ಚಲಿಸುವಂತಹ ಯೋಗ್ಯತೆ ಮಗಳೇ ತಿಲೋತ್ತಮೆ ನಿನಗೋರ್ವಳಿಗೆ. ಸೂರ್ಯನ ಕಾಂತಿ ಎನ್ನುವುದು ಸರಿಸಮಾನ ಯಾರಿಗೆ? ಅದು ತಿಲೋತ್ತಮೆಗೆ ಎನ್ನುವ ಹಾಗೆ ಈ ಕಾರ್ಯದ ಸಂಪನ್ನದ ಮೂಲಕ ಅನುಗ್ರಹಿಸುತ್ತಾನೆ ಎನ್ನುವ ಹಾಗೆ ಬ್ರಹ್ಮದೇವ ಹೇಳಿದ್ದಾನೆ. ಆಯ್ತಲ್ಲ, ಸುಂದೋಪ ಸುಂದರ ವಧೆ ಆಯಿತು. ಇನ್ನು ನಾನಿಲ್ಲಿರುವುದಲ್ಲ, ನೇರವಾಗಿ ಸ್ವರ್ಗಲೋಕಕ್ಕೆ.
राम हरे जय राम हरे जय पाहे राम आय 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 राम राम हरे जय राम हरे जय राम हरे जय पाहि राम हरे जय पाहि भीम पराक्रमी भक्त रक्षामणि भीम पराक्रमी भक्त रक्षामणि कोमल रूप हरि श्री राम राम हरे जय राम हरे जय राम हरे जय पाहे राम आय 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 राम ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ಹುಟ್ಟಿಕೊಂಡವರು ನಾವು ಮೈಂದ ದಿವಿದ ಎನ್ನುವ ಹಾಗೆ ಲೋಕದ ಪ್ರಪಂಚದ ಜನರು ನಮ್ಮನ್ನು ಆಡಿಕೊಂಡಾಡುತ್ತಾ ಇದ್ದಾರೆ. ಸತ್ಯ. ಈ ಹಿಂದೆ ತ್ರೇತಾಯುಗದಲ್ಲಿ ರಾಮದೇವರೊಂದಿಗೆ ಕೂಡಿಕೊಂಡು ಸೀತಾನ್ವೇಷಣೆಯ ಕಾರ್ಯದಲ್ಲಿ ನಮ್ಮನ್ನು ನಾವು ಕೈಗೊಂಡವರಿದ್ದೇವೆ. ಅಷ್ಟು ಮಾತ್ರವಲ್ಲ, ಸೀತೆಯನ್ನು ಹಿಂಪಡೆಯುವಲ್ಲಿ ನಾವು ಸಫಲರಾಗಿದ್ದೇವೆ ಎನ್ನುವುದಕ್ಕೆ ಹೇಳುವುದಕ್ಕೂ ನಮಗೆ ಹೆಮ್ಮೆಯಾಗುತ್ತಾ ಇದೆ. ನಿಜ. ರಾಮದೇವರ ಯೋಗ್ಯತೆಯಿಂದ ನಮಗೂ ಒಂದು ಪ್ರಪಂಚದಲ್ಲಿ ಮಾನ ದೊರಕಿದೆ ಎಂದು ಹೇಳುವುದಕ್ಕೆ ಹೆಮ್ಮೆಯಾಗುತ್ತಿದೆ ತಮ್ಮ. ಹೌದಣ್ಣ. ಅಣ್ಣ ತಮ್ಮ, ರಾಮದೇವರು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಹೋದಾಗ ಅವರ ಪಟ್ಟಾಭಿಷೇಕವನ್ನು ಕಂಡು ನಾವೆಲ್ಲರೂ ಸಂತೋಷವಾದೆವು. ತದನಂತರ ರಾಮದೇವರು ನಮ್ಮನ್ನು ಅಗಲುವಂತಹ ಕಾಲದಲ್ಲಿ ಅಯೋಧ್ಯೆಯ ಸರಾಯು ನದಿಯಲ್ಲಿ ಮುಳುಗುತ್ತಿರುವಂತಹ ವೇಳೆ ನಾವು ಅವರ ಬಳಿಗೆ ಹೋದೆವು. ದೇವರೇ, ಇನ್ನು ನಿಮ್ಮನ್ನು ನಾವು ಕಾಣುವ ದಿನ ಎಂದು ಕೇಳಿದಾಗ ರಾಮದೇವರು ಕೊಟ್ಟರಲ್ಲ ಮಾತು, ಧರ್ಮ ಸಂರಕ್ಷಣೆಯ ಕಾರ್ಯಕ್ಕೆ ಬೇಕಾಗಿ ಯುಗ ಯುಗದಲ್ಲಿ ನಾನು ಬರುತ್ತೇನೆ, ಆ ಯುಗದಲ್ಲಿ ನಿಮಗೆ ನನ್ನ ದರ್ಶನವನ್ನು ನಾನು ಮಾಡಿಕೊಡುತ್ತೇನೆ ಎನ್ನುವ ಹಾಗೆ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ವಿಂಧ್ಯ ಪ್ರದೇಶದಲ್ಲಿ ರಾಮದೇವರ ಸ್ಮರಣೆಯನ್ನು ಮಾಡುತ್ತಾ ಇರುವವರು ನಾವು. ಹೌದಣ್ಣ. ಅಮ್ಮ, ನಾನು ಅದು ಯೋಚನೆ ಮಾಡುವುದಲ್ಲ, ಹೇಳುತ್ತಿದೆ ಅಲ್ಲ ಸ್ವರ. ರಾಮನಿಂದ ನರಕಾಸುರನ ಮಡದಿ ದುಃಖಿಸುತ್ತಿದ್ದಾಳೆ. ಅವಳ ಬಳಿ ಹೋಗಿ ಕೇಳಿದೆವು, ನಿನ್ನ ದುಃಖಕ್ಕೆ ಕಾರಣವೇನು ಎನ್ನುವ ಹಾಗೆ. ಆ ಕಾಲದಲ್ಲಿ ಅವಳು ಹೇಳಿದಳಲ್ಲ, ಕೃಷ್ಣ ಎನ್ನುವವ ನರಕಾಸುರನನ್ನೇ ಕೊಂದು ಹಾಕಿದ್ದಾನಂತೆ. ಬಿಡಬಹುದೇ? ನರಕಾಸುರನ ಬಲ ಏನು ಎಂದು ಕೇಳಿದಾಗ ಹೇಳಿದಳಲ್ಲ, ಅವನಿಗೊಬ್ಬ ಅಣ್ಣ ಇದ್ದಾನಂತೆ, ಬಲರಾಮ. ಇಳಿದವಳು ನರವರ್ಗ ಬರೆದಿಕ್ಕಿದರೆ ಒಕ್ಕದಿರೆಯ.
ಆಗ ಅಂದ ಕಾರ್ಯಕಾಳ ಭೈರವರಂದವಿನ ಹೂಂಕರಿಸೋ ಬಂದರ ಆಗ ಬಂದರ ಅಣ್ಣ ಕೃಷ್ಣನನ್ನು ಹುಡುಕುತ್ತಾ ಮುಂದೆ ಮುಂದೆ ಬಂದೆವು. ಹೌದು, ಬಂದು ನೋಡಿದೆ ಎಂದಾದರೆ ಆಶ್ಚರ್ಯವೇ ಆಗುತ್ತಾ ಉಂಟು. ಸರಿ, ನೋಡಿದೆಯ ಸರಿಯಾಗಿ ಅಯೋಧ್ಯೆಯಲ್ಲಿ ಹೇಗೆ ಎಲ್ಲ ವಿಜೃಂಭಿಸುತ್ತಿತ್ತು ಹಾಗೆ ಇಲ್ಲಿಯೂ ವಿಜೃಂಭಿಸುತ್ತಾ ಇದೆ. ಹಾಗಂತ ಇದು ಅಯೋಧ್ಯೆಯೇ ಅಲ್ವಾ? ಖಂಡಿತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಈ ಮಾತನ್ನು ಹೇಳಿದೆ? ಅಲ್ಲಿ ನೋಡು, ಅಯೋಧ್ಯೆಯಲ್ಲಿ ಹರಿಯುತ್ತಿರುವುದು ಯಾವುದು? ಸರಾಯು ನದಿ. ಆದ್ರೆ ಇಲ್ಲಿ ಹರಿಯುತ್ತಿರುವುದು ಯಮುನಾ ನದಿ. ಸ್ತಂಭ ಕಾಣುತ್ತಾ ಇಲ್ಲ. ಹಾಗಾದರೆ ಇದು ಅಯೋಧ್ಯೆ ಅಲ್ಲ, ಮತ್ತೆ ಯಾವುದು? ಆ ಕೃಷ್ಣ ಇರುವ ಪುರವೇ ಆಗಿರಬೇಕು. ಅಲ್ಲವೆಂದಿಗೂ ಸಾಕದ ಪುರವಿದೋ, ಸಾಕದ ಪುರವಿದೋ. ರಾಮನಗರ ಬಂದರಾಗ ಇದು ಅಯೋಧ್ಯೆ ನಗರ ಅಲ್ಲವೆಂದಾದರೆ ಕೃಷ್ಣನಿರುವಂತಹ ಊರು. ಈ ಹಿಂದೆ ಸಿಂಹಮುಖಿ ಹೇಳಿದಂತಹ ಮಾತು ಇಲ್ಲಿಯೇ ಇದ್ದಾನೆ ಎನ್ನುವ ಹಾಗೆ. ಹಾಗಾದರೆ ನಾವೇನು ಮಾಡುವುದು? ಏನು ಆಲೋಚಿಸುವುದಲ್ಲ, ಮತ್ತೆ ಕಾಣುತ್ತಾ ಇದೆ ಎಲ್ಲ ಮುಂದೆ ಒಣ. ಅದರಲ್ಲಿ ಬೆಳೆದಿವೆ ಹಣ್ಣುಗಳು, ಬಿಡಬಾರ್ದು. ಮರ ಮರಕ್ಕೆ ಹಾರಿ ಅಲ್ಲಿರುವಂತಹ ಹಣ್ಣನ್ನು ತಿನ್ನುವಾಗ ಕೇಳುವುದಕ್ಕೆ ಯಾರು ಬರ್ತಾರೆ? ಬಲ್ದೆನು ದೇವರ ದೇವ ಬಿಂಬಿಡದೆ ಭಕ್ತರೇ ಕಾವ ಸಲ್ಜೀವ ದೇವರ ದೇವ ಬಲ್ದೆನು ದೇವರ ದೇವ ಬಿಡದೆ ಭಕ್ತರ ಕಾವ ಸಂಜೀವ ಚಂದ್ರಕೋಟಿ ಪ್ರಕಾಶ ಚಾರುತರ ವಿಲಾಸ ಇಂದ್ರನಂದನನ ಭಾವ ಕರುಣಾ ಸಂಜೀವ ವಂದನು ದೇವರ ದೇವ ದೇವ ಈ ಧರ್ಮದ ರಕ್ಷಣೆಗೆ ಬೇಕಾಗಿ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟಿ ಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಈ ಲೋಕದಲ್ಲಿ ಪ್ರಕಟಗೊಂಡವನಿದ್ದೇನೆ. ಎಳವೆಯಲ್ಲಿ ಮಾವನಾದಂತಹ ದುಷ್ಟ ಕಂಸನನ್ನು ವಧಿಸಿ ಈ ಇಳೆಯ ಭಾರವನ್ನು ಕಳೆದಿದ್ದೇನೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸಿ ಧರ್ಮವನ್ನು ರಕ್ಷಣೆ ಮಾಡುತ್ತಾ ಬರ್ತಾ ಇದ್ದೇನೆ. ಇತ್ತೀಚೆಗೆ ನರಕದಾನವ ಭೂಮಿಜಾತ ಎನಿಸಿಕೊಂಡಿರುವಂತಹ ನರಕಾಸುರನನ್ನು ಕೊಂದು ಈ ದ್ವಾರಕೆಯಲ್ಲಿ ಅಣ್ಣನಾದಂತಹ ಬಲರಾಮನ ಜೊತೆಗೆ ಸುಖವಾಗಿ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆದರೆ ವನಪಾಲಕರು ಬಂದು ಆಡಿದಂತಹ ಮಾತಾದರೂ ಏನು? ಪುರದಲರೆ ನುಡಿ ಕೇಳಿ ಹರಿಯುತ್ತಲ್ಲಯ ಮನದೀಗಿ ಆಯ ಹರಿಯುತ್ತಲಯ ಮನದಿ ತರುತೆರು ಯಾರು ತಮರುಳಾಗಿಯರು
ಅರೆಗಳಿಗೆ ಯೋಚಿಸುತ್ತ ಅಶ್ವಿನಿ ಸುತರಾದ ಅರೆಗಳಿಗೆ ಯೋಚಿಸುತ್ತ ಅಶ್ವಿನಿ ಸುತರಾದ ಶರಣಮೈಂದ ದ್ವಿಜರೆಂದು ನಿಶ್ಚಯಿಸಿ ನಿಶ್ಚಯಿಸಿ ಆಯ 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 ನಮ್ಮದಾದಂತಹ ಉಪವನಕ್ಕೆ ಇಬ್ಬರು ತರುಚರರು ಬಂದಿದ್ದಾರೆ, ಅರ್ಥಾತ್ ಮಂಗಗಳು ಬಂದಿದ್ದಾವೆ. ನಮ್ಮ ಉಪವನನ್ನೆಲ್ಲ ಹಾಳುಗೆಡುತ್ತಾ ಉಂಟು. ಯಾರು ಎನ್ನುವುದಾಗಿ ನಾನು ನನ್ನಲ್ಲೇ ಯೋಚಿಸಿದಾಗ ಅರ್ಥ ಮಾಡಿಕೊಂಡೆ. ಅಶ್ವಿನಿ ದೇವತೆಯ ಮಕ್ಕಳು ಈರುವರು ಮೈಂದಾದಿಬೆದರೆನ್ನುವರು ವಿಂಧ್ಯಾದ್ರಿಯ ತಪ್ಪಲು ಪ್ರದೇಶದಲ್ಲಿ ಇದ್ದವರು ನಮ್ಮದಂತಹ ದ್ವಾರಕೆಗೆ ಬಂದಿದ್ದಾರೆ. ನೇರವಾಗಿ ಅವರನ್ನು ನಾನೇ ಖಂಡಿಸುವುದೇ ಸರಿಯಲ್ಲ. ಈ ದ್ವಾರಕೆಯಲ್ಲಿ ಕೆಲವು ಪರೀಕ್ಷೆಗಳಾಗಬೇಕಾಗಿದೆ. ಗರುಡ ಬಾ. ಶೀಘ್ರವಾಗಿ ಸಭೆಗೆ ಗರುಡ ಬಾ ಎನ್ನುವ ಹಾಗೆ ನಿಮ್ಮ ಕರೆಯಾಯಿತು. ಕರೆಯನ್ನು ಆಲಿಸಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಕರೆಸಿದ ಕಾರಣ ಏನು? ಯಾರಾದರೂ ವೈರಿಗೆ ಬಂದರೆ ಚರಣ ಎರಗಿಪ್ಪ ಗರುಡನೆ ಮುರಹರಲು ಮನ್ನಿಸುತ್ತ ಎಲ್ದೆನು ಪುರದ ಮಧ್ಯದುಳು ಭಯ ವಾನರ ವೀರ ರೈತ ದುರುಳ ತಲೆ ಕೈ ಅವರನ್ನು ವೇಗದಿ ಕರೆದು ತಹುದು ಎನ್ನೆಡೆಗೆ ಬರದಿರಿ ದುರದಿರಟ್ಟೆಯ ಕಟ್ಟಿ ತಾರದೆನುತ ನೇಮಿಸಿದ ಗರುಡ ಸಭೆಗೆ ಬರಬೇಕೆಂಬುದಾಗಿ ಹೇಳಿದಾಗ ತಕ್ಷಣದಲ್ಲಿ ಬಂದು ನಿಂತವನಿದ್ದೀಯ. ತಕ್ಷಣ ಬಂದದ್ದಲ್ಲ, ಮತ್ತೆ ಸ್ವಲ್ಪ ತಡವಾಗಿ ಬಂದದ್ದು. ಆದ್ರೂ ಬೇಗ ಬಂದಿದ್ದೀಯಲ್ವಾ? ನೀವು ಕರೆದಾಕ್ಷಣ ಬರುವುದಕ್ಕೆ ನನಗೂ ಸ್ವಲ್ಪ ಮರ್ಯಾದೆ ಉಂಟು ಇಲ್ಲಿ. ಮತ್ತೆ ಯಾವಾಗಲೂ ನಿನ್ನ ಬೆನ್ನನ್ನು ಏರಿಕೊಂಡು ನಾನು ಹೋಗುವ. ಆದ್ರೆ ಇವತ್ತು ನಿನ್ನ ಜೊತೆಯಲ್ಲಿ ಪ್ರಪಂಚದಲ್ಲಿ ಒಂದು ಮಾತು ಉಂಟು. ಏನು? ಪ್ರಪಂಚದವರನ್ನು ಕಾಯುವವರು ಈ ದೇವರು ಎನ್ನುವ ಹಾಗೆ. ಹೌದು. ಈ ದೇವರನ್ನು ಹೊತ್ತುಕೊಂಡು ತಿರುಗುವ ಕಾಯುವವ ಯಾರು? ಯಾರು? ಈ ಗರುಡ. ಗರುಡ ನೀವು ದೇವರಾದ್ರೆ ನಾನು ಕೂಡ ದೇವನೇ. ಹಾಗಾಗಿ ಗರುಡನ ಎದುರು ದೇವ ಅಂತ ಸೇರಿಸಿಕೊಂಡದ್ದು ನಾನೇ. ಹಾಗೆ ನೀನಿಲ್ಲದೆ ನಾನಿಲ್ಲ, ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಇಂದು ನಾನು ನಿನ್ನ ಜೊತೆಯಲ್ಲಿ ಇಲ್ಲದೆ ನೀನೊಂದು ಘನ ಕಾರ್ಯವನ್ನು ಮಾಡುವೆ. ನಾನು ಬರುವುದಿಲ್ಲ ನಿನ್ನ ಜೊತೆ. ಘನ ಕಾರ್ಯ? ಹೌದಪ್ಪ. ಅಂತಹ ಕಾರ್ಯ ಈ ಪುರದಲ್ಲಿ ಉಂಟು. ಯಾವುದು ದೇವ್ರೆ? ನಮ್ಮ ಉಪವನಕ್ಕೆ 2 ಮಂಗಗಳು ಬಂದಿದೆ. ಎಂತ ಅವಸ್ಥೆ ಇದೆ. ಉಪವನನ್ನೆಲ್ಲ ಹಾಳು ಮಾಡಿದೆ. ಒಳ್ಳೆ ಕಥೆ ಆಯ್ತಲ್ಲ. ಅದನ್ನು ಎಳೆದುಕೊಂಡು ಬರಬೇಕು. ಎಂತ ನಾನು ಮಂಗ ಓಡಿಸೋಣ? ಹಾಗಲ್ಲ, ನನ್ನಿಂದ ಆಗುದಿಲ್ಲ. ನಾನು ದೇವರು, ನೀನು ದೇವರು ಅಂತ ಹೇಳ್ತಾ ಇದ್ದೀಯ. ಈ ದೇವರಲ್ಲಿ ಆಗಂತ ಕೆಲಸ ಈ ದೇವರಲ್ಲಿ ಆಗ್ತದಲ್ವಾ? ಅಲ್ಲ, ದೇವರಲ್ಲಿ ಎಲ್ಲ ಮಂಗ ಓಡಿಸಬಾರ್ದು. ಸ್ವಲ್ಪ ಆಲೋಚನೆ ಮಾಡಬೇಕು. ಆಲೋಚನೆ ಏನು ಮಾಡುವುದು? ನೀನು ಹೇಳ್ತಾ ಇದ್ದೀಯ. ಹಾಗಾದ್ರೆ ನನ್ನನ್ನು ಕರೆದದ್ದು ಮಂಗ ಓಡಿಸುವ. ಹೌದು. ಹರಿಯಂದ ಹುಡುಗಾಡುತ್ತ ನೋಡಿ ಕೇಳೋದ
ಕೇಳು ಮಾತಾ ಪುರಕ್ಕೆ ಮಂಗಗಳು ಬಂದದ್ದು. ಹೌದು ವನಪಾಲಕರನ್ನು ಬಡಿದು ಅಟ್ಟಿದರು. ಓಡಿಸೋದಿದೆ, ಹೆದರಿಕೆ ಇಲ್ಲ ಮಂಗಗಳಿಗೆ. ಹಾಗಾದ್ರೆ ಪಾಪದ ಮಂಗ ಅಲ್ಲ. ಹೌದೌದು ಸ್ವಲ್ಪ ಅಹಂಕಾರ ಇರುವಂತ ಮಂಗಗಳೇ. ಹೌದೌದು. ಆದರೂ ಒಂದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಅದರ ಅಹಂಕಾರ ಇಳಿಸುವುದಕ್ಕೆ ನೀನೇ ಆಗ್ಬೇಕು. ಹಾಗಲ್ಲ, ಲೋಕದಲ್ಲಿ ಏನು ನಿಮಗೆ ಇದ್ದ ಹಾಗೆ ನನಗೂ ಒಂದು ಸ್ಥಾನಮಾನ ಉಂಟು ದೇವ್ರೆ. ಅದನ್ನು ಅಷ್ಟು ಶಕ್ತಿ ಉಂಟು, ಪರಾಕ್ರಮ ಉಂಟು ಎನ್ನುವ ಕಾರಣಕ್ಕಾಗಿ ಮಂಗ ಓಡಿಸುವುದಕ್ಕೆ ಅವೆಲ್ಲ ಬರೆಸಿ. ಈಗ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ, ಮಂಗವನ್ನು ನೀನೇ ಓಡಿಸ್ತಿ. ಆದ್ರೆ ಹೆಸರು ಬರುದು ಯಾರಿಗೆ? ಯಾರಿಗೆ? ಅದು ನನಗೆ. ಹೌದು. ಈಗ ನೀನು ಓರೋನೆ ಹೋದ್ರೆ ಹೆಸರು ನಿನಗೆ ಬರುದಲ್ವಾ? ಹಾಗಾಗಿ ನಿನ್ನ ಹೆಸರು ಲೋಕದಲ್ಲಿ ಮಂಗನನ್ನು ಓಡಿಸಿ ಬರುವಂತ ಹೆಸರು ನನಗೆ ಅಗತ್ಯವಿಲ್ಲ. ಅಂತಿಂತ ಮಂಗ ಅಲ್ಲ ಅಲ್ಲ. ಹಾಗಾಗಿ ಹೇಳಿದ್ದು ನಾನು. ಹಾಗಾದ್ರೆ ಈ ಪುರಕ್ಕೆ ಕಷ್ಟ ಬಂದಿದೆ. ಹೌದು. ಪುರಕ್ಕೆ ಬಂದಂತ ಕಷ್ಟ ಅದು ನಿಮಗೆ ಬಂದಂತ ಕಷ್ಟ ಅಲ್ಲ. ಮತ್ತೆ ಅದರ ಪಾಲು ನನಗೂ ಕೂಡ ಇದೆ. ಮತ್ತೆ ಆದರೆ ಏನು ಕಷ್ಟ ಬಂದಿದೆ. ಹೌದು. ನೀವು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾ ಇದ್ದೀರಾ. ಹೌದು ಹೌದು. ನಾನು ಈ ಪುರದಲ್ಲಿ ಇರುತ್ತಾ ಇಂತಹ ಕಾರ್ಯ ಆಗುವುದಕ್ಕುಂಟೆ, ಆಗ ಕೂಡದಲ್ವಾ? ಹಾಗಾಗಿ ಹೋಗ್ತೇನೆ ದೇವ್ರೆ. ಏನು ಆದ್ರೆ ಒಂದು ಏನು ಈ ಸಲ ನಿಮ್ಮ ಆಶೀರ್ವಾದ ಬೇಡ. ಮತ್ತೆ ಆಹಾ, ಆಶೀರ್ವಾದ ಬೇಡವಾ? ಖಂಡಿತ ಬೇಡ ಬೇಡ. ಭುಜ ಪರಾಕ್ರಮ ಏನೆಂಬುದನ್ನು ನಾನು ಅಲ್ಲಿ ಪ್ರದರ್ಶನ ಮಾಡುತ್ತೇನೆ. ನಾವು ಪ್ರದರ್ಶನ ಮಾಡ್ಬೇಕಂತ ಇಲ್ಲ. ಇಲ್ಲ. ಮಂಗಗಳು ಓಡಿ ಹೋಗ್ತವೆ. ಓಡಿ ಹೋಗ್ತವೆ. ಆದ್ದರಿಂದ ಹಾ. ದೇವ್ರೆ ಏನು? ತಡ ಮಾಡುವುದಿಲ್ಲ, ನೇರವಾಗಿ ಹೋಗುತ್ತೇನೆ. ಬಂದಂತ ಮಂಗಗಳನ್ನು ಕಟ್ಟಿ ತರತರಡಿ ಎಳೆದುಕೊಂಡು ನಾನು ಬರುತ್ತೇನೆ, ಬೀಳಿಸುತ್ತೇನೆ. ಹೋಗುತ್ತೇನೆ. ಏನು ಕೋತಿಗಳಿರ ಕೋತಿ ಗಳಲೇತಾರಂತ ಎಂತದ? ಇನ್ನ ಕಾಪಿ ಎಲ್ಲ ನನ್ನ ಮುಂದೆ ಅಲ್ಲ. ನಾನು ತಪ್ಪಿತರ ಮಾಡದೆ ಮತ್ತೆ ಯಾರು ಮಾಡುದ? ಅದನ್ನು ಯಾರಾದ್ರೂ ನಿಮ್ಮಂತವರ ಬಳಿ ಪ್ರದರ್ಶನವನ್ನು ಮಾಡಿ ಕಪಿಗಳೇ, ಸಾಮಾನ್ಯವಾದ ಮಂಗಗಳು ಎನ್ನುವ ಹಾಗೆ ಭಾವಿಸಿದ್ದು ಭಾಷೆ ಇಲ್ಲದ ಕೆಲವು ಇರ್ತದಲ್ಲ, ಅದು ನಿನ್ನ ತಪ್ಪು. ಹಾಗೆ ನೋಡುವಾಗ ನಿಮಗೆ ಭಾಷೆ ಉಂಟು. ಹೌದಪ್ಪ. ನಿಮಗೆ ಭಾಷೆ ಮಾತನಾಡುವುದಕ್ಕೆ ಬರ್ತಾ ಉಂಟು. ಹಾಗಿದ್ದರೂ ಕೂಡ ಒಂದು ಪುರದಲ್ಲಿ ಒಂದು ವನ ಅದು ಇದ್ದರೆ ಚಂದ. ಅದನ್ನು ಹೊಕ್ಕು ನೋಡಿ, ಮರಗಳೆಲ್ಲ ನೋಡಿ ಹೇಗಾಗಿ ಹೋಗಿದೆ, ಹೇಗಾಗಿದೆ? ಅದರ ಕೊಂಬೆಗಳು ಮುರಿದು ಕೆಳಕ್ಕೆ ಬಿದ್ದಿದೆ. ನೀವು ಹಣ್ಣನ್ನು ತಿನ್ನುವುದಕ್ಕಾಗಿ ಬಂದದ? ನಿಮ್ಮ ಕಣ್ಣು ಎಂತದ್ದು? ಕಣ್ಣು ಕಾಣುವುದಿಲ್ಲ ಯಾಕೆ? ಕೆಳಗೆ ನೋಡತ್ತೆ. ಕೊಳೆತಂತ ಹಣ್ಣು ಹೆಚ್ಚುಗಳಿ ಹೆಚ್ಚಿವೆ. ಅದನ್ನು ಹೆಕ್ಕಿ ತಿನ್ನುವುದು ಬಿಟ್ಟು ಮರದಿಂದ ಮರಕ್ಕೆ ಹಾರಿ ನಮ್ಮ ಉಪವನನ್ನೆಲ್ಲ ಆಳು ಎಡಗಿದವರು ನೀವು. ಅಷ್ಟು ಮಾತ್ರವಲ್ಲ, ಮತ್ತೆ ಕೇಳುವುದಕ್ಕಾಗಿ ಬಂದಂತ ಹೊರಬಾಲಕರನ್ನು ಬಡಿದಿ ಓಡಿಸಿ ಅದು ನಾವೇ. ಹಾಗಾಗಿ ಬಂದಿದ್ದೇನೆ. ಬಂದವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಯಾರೋ ನೀನು? ಪ್ರಪಂಚದಲ್ಲಿ ದೇವ ಎನ್ನುವ ಹಾಗೆ ಕೊಂಡಾಡುವವ ಗರುಡ ದೇವ ಬಂದ. ತಪ್ಪಾಯ್ತು ಎಂಬುದಾಗಿ ಶರಣಾದ್ರೆ ಬಂದೆ, ಒಳ್ಳೆಯದು. ಇಲ್ಲವಾದ್ರೆ ಎಳೆದುಕೊಂಡು ಎಲ್ಲರಿಗೆ ಮಂಡಲ ಖರ್ಚಿಸುತ್ತ
ಕೃಷ್ಣನ ತಂದಿಕ್ಕೆಮೆ ಪಾದದಿ ಯಾವುದು? ಗರುಡವನ್ನು ನಾವು ಕಂಡಿದ್ದೇವೆ, ಆ. ಅದು ನೀನೆ. ಆದ್ರೆ ದೇವ ನಮಗಿಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಆ, ದೇವ ದೇವ ಅಂತ ಆಗದಿಂದ ಹೇಳ್ತಾನಲ್ಲ, ಇಲ್ಲಿ ದೇವರೆಲ್ಲಿದ್ದಾರೆ? ದೇವ್ ದೇವರೆಲ್ಲಿದ್ದಾರೆ ಅಂತ. ನಿನ್ನ ಕಣ್ಣ ಮುಂದೆ ನಿಂತವ ಸಾಕ್ಷಾತ್ ದೇವ, ಗರುಡ ದೇವ. ನೀನೇ ಹೇಳಿಕೊಂಡು ಬರ್ಬೇಕಷ್ಟೇ. ಕಾಲಿಗೆ ಬಿದ್ದು ಭಕ್ತಿಯನ್ನು ಸಲ್ಲಿಸು. ಪ್ರಸಾದ ನೀನೊಬ್ಬ ಕೊಡ್ತೇನೆ. ಸಾಮಾನ್ಯ ಹಕ್ಕಿ ಅಷ್ಟೇ. ಆ. ಒಂದು ಹೇಳುತ್ತೇನೆ, ಏನು? ಕೊಳೆತ ಹಣ್ಣನ್ನೆಲ್ಲ ತಿನ್ನುವುದಕ್ಕೆ ನಾವು ಜನ ಅಲ್ಲ. ಮತ್ತೆ ನಮ್ಮ ಹತ್ರ ಸಾಮರ್ಥ್ಯ ಇತ್ತು, ಆ. ನಾವು ಮರಕ್ಕೆ ಹತ್ತಿದೆವು. ಆ. ಬೇಕಂತ ನಾವು ಬೀಳಿಸಿದ್ದಲ್ಲ, ಅದಾಗೆ ಬಿದ್ದದ್ದು. ಆ. ತಿಂದಿದ್ದೇವೆ. ಆ. ಕೊಳೆತ ಹುಳಗಳನ್ನೆಲ್ಲ ತಿಂದು ಬದುಕುವ ನೀನು ತಿಂದು ಸಾಯಿ. ನಾನು ತಿನ್ನುವುದು ಒಳ್ಳೆಯದನ್ನೇ. ಆ. ಅದು ಬಿಡುವ. ಬಂದಂತ ವರಬಾಲಕರನ್ನು ಬಡ್ಡಿ ದಟ್ಟಿ ಓಡಿಸಿದರಂತೆ. ಹೌದು. ಅವರು ಕೇಳಿದ್ದು ತಪ್ಪಾ? ಎಂತದ್ದು? ವನವನ್ನು ಹಾಳು ಮಾಡುವುದಕ್ಕಾಗಿ ಪ್ರಶ್ನೆ ಮಾಡುವುದಕ್ಕೆ ತಡೆಬೇಕಿತ್ತು. ಹಾ. ಅವರಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ ಅಂದ ಮೇಲೆ ಆ. ಕೇಳಲಿಕ್ಕೆ ಬರಬಾರ್ದು ನಮ್ಮ ಹತ್ರ. ಆ. ಕೇಳುವ ಸಾಮರ್ಥ್ಯ ಉಂಟು ಅಂದಾಗ ನಮ್ಮನ್ನು ಎದುರಿಸುವ ಸಾಮರ್ಥ್ಯವೂ ಬೇಕು. ಮತ್ತೊಂದು ವಿಚಾರ, ಹೇಗೆ? ನೀನು ಯಾವನೇ ಆಗಿರು, ಆ. ನಮಗೆ ಅದು ಲೆಕ್ಕವಲ್ಲ. ಆ. ನಾವಿಲ್ಲಿ ಕಾಣುವುದಕ್ಕೆ ಬಂದದ್ದು ಕೃಷ್ಣನನ್ನು. ಆ. ಅವನನ್ನು ಕಳಿಸು, ನೀನು ಹೊರಡು. ತರುಜನಂದ್ರನಿಂದ ನುಡಿಗೆ ನುಡಿಗೆ ತರುಜನೇಂದ್ರನಿಂದ ನುಡಿಗೆ ಗರುಡನಾಗ ಕೋಪಿಸುತ್ತ ಹೊರದಿ ಮುಷ್ಟಿಯಿಂದ ಸದಿದ ಮೈಂದ ನಾಶನ, ಹೊರದಿ ಮುಷ್ಟಿಯಿಂದ ನಾಗ ಸದಿದ ಮೈಂದ ನಾಶನ. ಒಂದು ಊರಿನಲ್ಲಿ ಒಂದು ನಿಯಮ ಎಂಬುದಾಗಿ ಉಂಟು. ಆಹಾ. ಕಾಡು ಪ್ರಾಣಿಗಳ ಹಾವಳಿ ಬಂದ್ರೆ ಅದನ್ನು ನಿವಾರಿಸುವುದು, ನಿಮ್ಮಂತ ಮಂಗಗಳು ಬಂದ್ರೆ ಆ. ಅದನ್ನು ಓಡಿಸುವುದು. ಆ. ಹಾಗಾಗಿ ದೇವರಲ್ಲಿ ನಾನು ಕೇಳಿಕೊಂಡೆ, ಆ ಕಟಕಪಿಗಳನ್ನು ಓಡಿಸುವುದಕ್ಕೆ ನಾನು ಜನ ಅಲ್ಲ ಎಂಬುದಾಗಿ. ಆಹಾ. ಆದರೂ ಏನು ಮಾಡೋಣ? ನಮ್ಮ ಹೊರಕ್ಕೆ ಬಂದಂತ ಕಷ್ಟವನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ಬಂದವ. ಆ. ಕಪಿಗಳೇ, ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಏನು? ಶರಣಾಗತಿ ಬಂದ್ರೆ ಬದುಕುವುದ ಅಪ್ಪಣೆ, ಇಲ್ಲವಾದ್ರೆ ಬಾಲದಲ್ಲಿ ಹಿಡಿದು ನೆಲಕ್ಕೆ ಹೊಡೆಯಲು. ಮುಚ್ಚ ಬಾಯಿ. ದುಷ್ಟನೇ ತಾಳು ತಳಿರ್ದ ತಾಳು ತಾಳು ಹಾ. ಕೊಟ್ಟನಂದೆಯ ಎರಡು ಮುಷ್ಟಿಯಿಂದ ಗರುಡಗೆ ಹಾಳು ಮಾಡಿದ್ದೇವೆ ಎನ್ನುವ ಹಾಗೆ ನಮ್ಮನ್ನು ನೀವು ಪ್ರಶ್ನಿಸ್ತಾ ಇದ್ದೀಯೋ? ಹೌದು. ಬಂದು ನಿಂತವರು ಸಾಮಾನ್ಯ ಎನ್ನುವ ಹಾಗೆ ನೀನು ಭಾವಿಸಿದ್ದಿ. ಹಾ. ಆದ್ರೆ ನಾವು ಅಸಾಮಾನ್ಯರೇ ಇದ್ದೇವೆ. ಹಾಗಾಗಿ ಹೇಳ್ತಾ ಇದ್ದೇನೆ ಕೇಳು. ಹೇಗೆ? ಮಾಡಿದ್ದು ತಪ್ಪು, ನಮ್ಮನ್ನು ಅಡ್ಡಗಟ್ಟಿದ್ದು ತಪ್ಪು ಅಂತಾದ್ರೆ ಸುಮ್ಮನೆ ನಡೆ ಹಿಂದೆ. ಇಲ್ಲವಾದ್ರೆ ನಿನ್ನ ರೆಕ್ಕೆಯನ್ನು ಮುರಿದು ಬಾಲನೆತ್ತರಕ್ಕೆ ಹಾರಿಸ್ತೇವೆ. ನಡೆ. ಬರುವಾಗಲೇ ನಾನು ಆಲೋಚನೆ ಮಾಡಿದ್ದೆ, ಮಾತಾಡುವುದಕ್ಕೆ ಹೋದ್ರೆ ಅವರು ಒಪ್ಪಿಕೊಳ್ಳುವುದಿಲ್ಲ ಎನ್ನುವ ಹಾಗೆ. ಯಾಕೆ? ನೀವು ಮಂಗಗಳು, ನಿಮ್ಮ ಜಾತಿಯ ಹೀಗೆ. ಹಾಗಾಗಿ ಇನ್ನು ನಿಮ್ಮಲ್ಲಿ ಮಾತಿಲ್ಲ. ಬೆನ್ನಿಗೆ ಬಾರಿಸುವಾಗ ಯಾರು ತಡೆಯುತ್ತಾರೆ ಎಂಬುದಾಗಿ.
ಕೊಂಡು ಸೆಳೆದು ಸೆಳೆದು ಸಮುದ್ರದಾಗೆ ಬಿದ್ದು ಸೂರ್ಯಮಂಡಲಕ್ಕೆ ಎತ್ತಿ ತೂಗಿದರು. ನಮ್ಮನ್ನು ಪ್ರಶ್ನಿಸುವುದಕ್ಕೆ ನಮ್ಮನ್ನು ಎದುರಿಸುವುದಕ್ಕೆ ಬಂದವ ಯಾರು? ಗರುಡ ದೇವ. ಎಲ್ಲಿದ್ದಾನೆ ದೇವ? ಹೇಳು. ನೋಡವನ ಪರಿಸ್ಥಿತಿ. ಈಗ ಎದ್ದು ಮಾತಾಡು. ಸಾವಧಾನ ಸಾವಧಾನ. ಸಮಾಧಾನ. ಶೋಭಾಯ್. ನನ್ನ ಕರ್ಮಣ್ಣದ್ದು. ಅವಸರವೇ ಏ ಅಣ್ಣ, ಹಾ, ಇವನನ್ನು ಹೀಗೆ ಬಿಡುವುದಲ್ಲ. ಮತ್ತೆ ಅವನ ಕೊಕ್ಕನ್ನು ಮುರಿದು ಹಾ, ಅವನನ್ನು ಹೊಯ್ಗೆಯ ರಾಶಿಯಲ್ಲಿ ಬೀಳಿ ಹಾ, ಸಮುದ್ರಕ್ಕೆ ಎಸೆದು ಹಾ. ಒಂದು ಪರಿಸ್ಥಿತಿಯನ್ನು ತಂದು ಹಾಕಬೇಕು. ಅಷ್ಟು ಸಾಕಾಗುದಿಲ್ಲ. ಮತ್ತೆ ಸಣ್ಣ ಇರುವಾಗ ಇವನಿಗೆ ಜೋಲಾಲಿ ಹಾಡಿಸಿಲ್ಲ ಕಾಣಬೇಕು. ಯಾರು ಆಡಿಸಿಲ್ಲ ಕಾಣಬೇಕು. ಹಾಗಾಗಿ ಹಾಗಾದ್ರೆ ಏನು ಮಾಡುವ? ಒಂದು ಜೋಗುಲ ಹಾಡುವ ಇವನು. ಹೌದಲ್ಲ? ಇಲ್ಲಿ ನೋಡು. ಜೋ 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 ಪನ್ನಗ ಕುಲಕ್ಕೆ ಹೆಮ್ಮಾರಿಗೆ ಜೋ ಜೋ ಕುಣಪದ ಮಾಂಸ ಪಹಾರೆ ಜೋ ಜೋ ದೀರ್ಘದ ನಾಸವಿಕಾರಿ ಜೋ ಜೋ ರಣ ಹೇಡಿ ಪಾಪಿ ಜೋಕ್ ಮಾರಿ ಜೋ ಜೋ ಕಾಣುತ್ತಿರುವಂತಹ ಅಪರಾಧವದಕ್ಕೆ ನನ್ನಂತಹ ಗರುಡ ದೇವನಿಗೆ ತಕ್ಕದಾದಂತಹ ಪಾಠವನ್ನೇ ನಾವು ಕಲಿಸಿದ್ದೇವೆ. ಸನ್ಮಾನವನ್ನು ಮಾಡಿ ಆಗಿದೆ. ಮುಂದೆ ಯಾರು ಬರುತ್ತಾರೆ ಎನ್ನುವ ನಿರೀಕ್ಷೆಯಲ್ಲಿರುವ ಹುರಿದು ಕೃಷ್ಣಲು ಸರೋವರ ಗರುವವ ಹರಿಯಿತು ಎಳುತ್ತಾಯ ಮನದುಳು ನಿಶ್ಚಯಿಸೆ ಗರುಡನ ಗರ್ವಭಂಗವಾಗಿದೆ. ಅಷ್ಟು ಮಾತ್ರವಲ್ಲ, ನನ್ನಂತಹ ಅಣ್ಣನ ಬಲರಾಮನ ಕೂಡ ಗರ್ವಭಂಗವನ್ನು ಮೈಂದದಿವಿದರು ಮಾಡಿದ್ದಾರೆ. ಆದರೆ ಈ ಕಾಲಕ್ಕೆ ಅವರಿಗೆ ನಾನು ಪ್ರಕಟಗೊಳ್ಳಬೇಕು ಹೇಗೆ? ಈ ಹಿಂದೆ ರಾಮಾವತಾರದಲ್ಲಿ ರಾಮನಾಗಿದ್ದಂತಹ ಸಂದರ್ಭದಲ್ಲಿ, ಯುಗವನ್ನು ಮುಗಿಸುವಂತಹ ಸಂದರ್ಭದಲ್ಲಿ ಮೈಂದದಿವಿದರು ಕೇಳಿಕೊಂಡಂತಹ ಮಾತು, ರಾಮ ನಿನ್ನ ದರ್ಶನ ಯಾವಾಗ ಮುಂದಕ್ಕೆ ಎನ್ನುವುದಾಗಿ. ಆಗ ಅವರಿಗೆ ಮಾತನ್ನು ಕೊಟ್ಟವನಿದ್ದೇನೆ. ಯುಗ ಯುಗದಲ್ಲೂ ಬಗೆ ಬಗೆಯ ಅವತಾರವನ್ನು ತಾಳುವುದಕ್ಕಿದ್ದೇನೆ. ಆ ಅವತಾರವನ್ನು ತಾಳುವಂತಹ ಹೊತ್ತಿನಲ್ಲಿ ನಿಮಗೆ ದರ್ಶನವನ್ನು ಕೊಡುತ್ತೇನೆ ಎನ್ನುವುದಾಗಿ. ಕಾಲ ಪಕ್ವವಾಗಿದೆ. ಈ ಕಾಲಕ್ಕೆ ರಾಮನಾಗಿ ನಾನು ರಾಮ ರಾಮ ಕೌಸಲ್ಯಾತ್ಮಜ ರಾಮಚರೇ ಕೌಸಲ್ಯಾತ್ಮಜ ರಾಮಚರೇ ಮಾರುತಿ ವಂದಿತ ರಾಮಚರೇ ಭರತಾಗ್ರಜ ಪ್ರಿಯ ರಾಮಚರೇ ಭರತಾಗ್ರಜ ಪ್ರಿಯ ರಾಮಚರೇ ಅಯೋಧ್ಯವಾಸಿ ರಾಮಚರೇ ಕೌಸಲ್ಯಾತ್ಮಜ ರಾಮಚರೇ ಮಾರುತಿ ವಂದಿತ ರಾಮಚರೇ ರಾಮಾಯಿ ದೇವಾ, ನಮ್ಮಿಂದ ತಪ್ಪಾಗಿ ಹೋಯಿತು. ದೇವ, ತಪ್ಪಾಗಿ ಹೋಯಿತು. ನೀವೆಂಬುದನ್ನು ತಿಳಿಯದೇ ನಾವು ಇಂತಹ ದುರ್ಕಾರ್ಯಕ್ಕೆ ಮುಂದಾದೆವು. ದೇವಾ, ನಾವು ಮಾಡಿದಂತಹ ತಪ್ಪಿಗೆ ನೀವು ಕ್ಷಮಿಸಬೇಕು, ಕ್ಷಮಿಸಬೇಕು. ಪ್ರಭು, ಇಂದು ನಿಮ್ಮ ದರ್ಶನ ನಮಗಾಯಿತು ಎಂದು ಹೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ರಾಮ ರಾಮ ಎನ್ನುವಂತಹ ಎರಡು ಅಕ್ಷರ, ಒಂದು ಶಬ್ದ ಕೇಳಿದಾಗ ಉಚ್ಚರಿಸುವುದಾಗ ಮನಸ್ಸಿಗೆ ಆಗುವಂತಹ ಸಂತೋಷವನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಪ್ರಭು, ತಿಳಿಯದೆಯೋ ನಾವೇನೋ ಇಂದು ತಪ್ಪನ್ನು ಮಾಡಿದೆವು. ನಮ್ಮ ಮಿತ್ರರಿಗಾದಂತಹ ಮೋಸ, ಸಿಂಹಮುಖಿಯ ಮಾತು, ಅವಳ ಮಾತನ್ನು ಕೇಳಿ ಅವಳಿಗೆ ನ್ಯಾಯವನ್ನು ದೊರಕಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಕಾರ್ಯವನ್ನು ಎಸಗಿದ್ದೇವೆ ಹೊರತು ಈ ಕಾರ್ಯವನ್ನು ನೀವು ಮಾಡಿದ್ದೀರಿ ಎಂದು ತಿಳಿದಿದ್ದರೆ
ಖಂಡಿತವಾಗಿಯೂ ನಾವು ಈ ಕಾರ್ಯಕ್ಕೆ ಮುಂದಾಗುತ್ತಾ ಇಲ್ಲ. ದೇವ, ನಾವು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು ದೇವ. ಮಕ್ಕಳೇ, ತರುಚರರ ಕೇಳಾನು ಪೂರ್ವದಿ ಬರಬಲಿತ್ತಿ ನಿಮಗೆ ಪ್ರತಿಯುಗದೊಳು ತರುಷಳೆಯುವೆಯನು ತಲಿ ದೊರಕಿತಿದು ಸಮಯ ಇದೇ ಸಮಯ. ಇರುವಿನ ಕೃಷ್ಣವತಾರದಿ ಧರೆಯ ಭಾರವ ನಿಳುಹಲು ಸುಗ ಮರುಗದಿರಿ ಮನದೊಳಗೆ ತೆರಳಲಿಗೆನಲು ತೆರಳಿಗೆನಲು ಕೇಳಿಯೇ ಮೈದರಿದರೆ ಈ ದ್ವಾರಕ್ಕೆ ಉಪವನನ್ನು ಹಾಳುಗೆಡಲಿಗೆ ಎನ್ನುವುದಾಗಿ ದುಃಖಿಸುತ್ತಾ ಇದ್ದೀರಾ? ಈ ಯುಗದಲ್ಲಿ ಕೃಷ್ಣನಾಗಿದ್ದವ ನಾನು, ತ್ರೇತೆಯಲ್ಲಿ ರಾಮನಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವನು ನಾನು. ನಿಮ್ಮ ಜೊತೆಯಲ್ಲೇ ಇದ್ದವರಲ್ವೇ ದೇವ ನಾವು. ಆದರೆ ಈ ದ್ವಂದ್ವಮಯವಾದಂತಹ ಪ್ರಪಂಚದಲ್ಲಿ ಕೆಲವಾರು ಸಂಘರ್ಷಗಳು ಅದು ಕಲ್ಯಾಣಕ್ಕೂ ಹೇತುವಾಗುತ್ತದೆ. ಹಾಗೆ ನನ್ನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ಇಲ್ಲಿವರೆಗೆ ಬಂದವರಿದ್ದೀರಿ. ಇನ್ನು ಮುಂದಕ್ಕೂ ನಿಮಗೆ ಯುಗ ಯುಗದಲ್ಲಿಯೂ ದರ್ಶನವನ್ನು ನಾನೇ ಕೊಡುವುದಕ್ಕಿದ್ದೇನೆ. ಅಷ್ಟು ಮಾತ್ರವಲ್ಲ, ಈಗ ರಾಮಾವತಾರವನ್ನು ನೀವು ಕಂಡವರಿದ್ದೀರಿ. ಇನ್ನು ಮುಂದಕ್ಕೆ ನೀವು ವಿಂಧ್ಯಾತಿಯ ತಪ್ಪಲನ್ನು ಸೇರಬೇಕು. ಬರುವ ಯುಗದಲ್ಲಿ ನಿಮಗೆ ದರ್ಶನವನ್ನು ಕೊಡುವುದಕ್ಕಿದ್ದೇನೆ. ಆದ್ರೆ ದಿನಪ್ರತಿಯೂ ನೀವು ನನ್ನನ್ನು ನೋಡ್ಬೇಕಾದ್ರೆ ನೇರವಾಗಿ ಅಯೋಧ್ಯೆಯನ್ನು ಸೇರಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಸೇರಿ ರಾಮನನ್ನು ಅಲ್ಲಿ ಕಾಣಬಹುದು ನೀವು. ಹಾಗಾಗಿ ನಾವು ಮಾತ್ರ ಅಲ್ಲ, ಎಲ್ಲರೂ ಕಾಣುತ್ತಾರೆ. ಯಾವ ಭಕ್ತಾದಿಗಳು ರಾಮ ಮಂದಿರಕ್ಕೆ ಹೋಗಬಹುದು. ಹೌದು. ಹಾಗಾಗಿ ಸುಂದೋಪಸುಂದ ಮೈನದಿವಿದೆ ಎನ್ನುವಂತಹ ಈ ಆಖ್ಯಾನ ಈ ಧರೆಯಲ್ಲಿ ಅಚ್ಚಳದೆ ಉಳಿಯಬೇಕು. ಈ ಕಥೆಯ ಸಾರವೇ ತತ್ವ ಪ್ರಸಾದವಾಗಿ ಪ್ರೇಕ್ಷಕರಿಗೆ ವಿಮರ್ಶಕರಿಗೆ ದೊರಕಬೇಕು. ನಾವು ನಂಬಿಕೊಂಡು ಬಂದಂತಹ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಆಯುಷ ಆರೋಗ್ಯ ಭಾಗ್ಯವನ್ನು ಕರುಣಿಸಲೆನ್ನುವುದಾಗಿ ಬೇಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತವರಲ್ಲಿ ಅಪ್ಪಣೆಯನ್ನು ಕೋರುತ್ತೇವೆ. ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ ರಾಮ ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ ರಾಮ ಪಾಪ ವಿಮೋಚನ ರಾಮ ರಾಮ ಪಶುಪತಿ ರಂಜನ ರಾಮ ರಾಮ ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ ರಾಮ ಆಪದ್ ಬಾಂಧವ ರಾಮ ರಾಮ ಅನಾಥ ರಕ್ಷಕ ರಾಮ ರಾಮ ಆಪದ್ ಬಾಂಧವ ರಾಮ ರಾಮ ಮೈಥಿಲಿ ನಲ್ದನ ರಾಮ ರಾಮ ಮೈಥಿಲಿ ನಲ್ದನ ರಾಮ ರಾಮ ಮಾರುತಿ ವಂದಿತ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖ ಮರ್ದನ ರಾಮ ರಾಮ ಪಶುಪತಿ ರಂಜನ ರಾಮ ರಾಮ ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ
रामाय रामभद्राय रामचंद्राय वेदसे रघुनाथाय नाथाय सीताय पतये नमः।